ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷಕ್ಕೆ ಸ್ವಾಗತ. ವಿಜಯ ನಮ್ಮದೇ. ಗೊತ್ತಿಲ್ಲ ವಿಜಯ ನಮ್ಮದಾಗುತ್ತದೋ ಇಲ್ಲವೋ. ಅಂದರೆ ಇದನ್ನು ಯಾವ ಭಾಷೆಯಲ್ಲಿ ಹೇಳೋಣ ಅಂತ ಹೇಳಿದ್ರೆ, ಬಹುಶಃ ಬ್ಯಾಂಕುಗಳ ವಿಲೀನದ ಬಗೆಗೆ ಬಹುಶಃ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಬರೋಡಾ ಬ್ಯಾಂಕ್ನ ಜೊತೆಗೆ ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕನ್ನು ವಿಲೀನ ಮಾಡಲಾಗ್ತಾಯಿದೆ, ಮರ್ಜಿಂಗ್ ಮಾಡಲಾಗ್ತದೆ ಅಥವಾ ಕಾನ್ಸಾಲಿಡೇಷನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು. ಇತ್ತೀಚೆಗೆ ನಮ್ಮ ವಿತ್ತ ಸಚಿವರೊಂದು ಮಾಹಿತಿಯನ್ನು ಕೊಟ್ಟರು. ಆ ನಂತರದಲ್ಲಿ ಈ ಮೂರೂ ಬ್ಯಾಂಕುಗಳ MDಗಳು ಕೂಡ ಮಾತಾಡಿದರು. ಅವರು ಕೂಡ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಒಂದು ಬ್ಯಾಂಕಿನ ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ, ಒಂದು ಒಳ್ಳೆ ಗ್ರೋತಿಗಾಗಿ ಈ ಒಂದು ಡಿಸಿಷನ್ನ ನಾವು ತೆಗೆದುಕೊಂಡಿದ್ದೇವೆ ಅಂತ ಅವರು ಹೇಳಿದರು. ಗೊತ್ತಿಲ್ಲ, ಬಹುಶಃ ಈ ಬಗೆಗೆ ಅದು ಒಂದಷ್ಟು ಚರ್ಚೆಗಳಾದಾಗ ನಮಗೆ ಗೊತ್ತಾದಿತ್ತು ನಷ್ಟ ಲಾಭ ನಷ್ಟಗಳು ಏನು ಅಂತ. ಆರ್ಥಿಕವಾದಂಥ ಒಂದಷ್ಟು ಅಭಿಪ್ರಾಯಗಳು ಏನೇ ಇರಲಿ, ಜೊತೆಗೆ ನಾನು ನೀವು ಒಂದು ಫೀಲ್ ಮಾಡ್ಕೊಳ್ತಾ ಇದ್ದೇವೆ. ವಿಜಯ ಬ್ಯಾಂಕ್ ಅನ್ನೋದು ಅದು ನಮ್ಮದು, ನಮ್ಮ ಊರಿನದು. ನಮ್ಮ ಊರಿನಲ್ಲಿ ಕೆಲವು ದಶಕಗಳ ಹಿಂದೆ 80-86 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಒಂದು ಬ್ಯಾಂಕು, ಅದು ನಮ್ಮದಾಗಿರಬೇಕು, ನಮ್ಮ ಹೆಸರಲ್ಲಿ ಇರಬೇಕು. ಎಲ್ಲೋ ಡೆಲ್ಲಿಯಲ್ಲೋ, ಕೋಲ್ಕತ್ತಾದಲ್ಲೋ, ಒಡಿಶಾದಲ್ಲೋ, ಮುಂಬೈಯಲ್ಲೋ ಹೋದಾಗ, ಚೆನ್ನೈನಲ್ಲೋ ಅಲ್ಲೆಲ್ಲ ಹೋದಾಗ ವಿಜಯ ಬ್ಯಾಂಕ್ ಅನ್ನುವಂಥ ಬೋರ್ಡ್ ಕಂಡಾಗ ನನ್ನ ಊರು ಅನ್ನುವಂಥ ಒಂದು ಅಭಿಮಾನ, ನಾನೆಲ್ಲೋ ನನ್ನ ಊರಲ್ಲಿದ್ದೇನೋ ಅಂತ ಅನ್ನುವಂಥ ಒಂದು ಅಭಿಮಾನ, ಎಲ್ಲವೂ ಕೂಡ ಬಹುಶಃ ಆ ಒಂದು ಅಭಿಮಾನವನ್ನು ನಾವು ಕಾಣ್ತಾ ಇದ್ದೆವು. ಮತ್ತು ಜೊತೆಗೆ ಬ್ಯಾಂಕುಗಳ ಜಿಲ್ಲೆ, ಬ್ಯಾಂಕನ್ನು ಸ್ಥಾಪನೆ ಮಾಡಿದಂಥ ಜಿಲ್ಲೆ, ಅಷ್ಟು ವರ್ಷಗಳ ಹಿಂದೆ 50-80 ವರ್ಷಗಳ ಹಿಂದೆ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಅವರು ಪಟ್ಟಂಥ ಕಷ್ಟ ಒಂದು, ಇವತ್ತು ಬ್ಯಾಂಕನ್ನು ವಿಲೀನಗೊಳಿಸುವಂಥ ಪ್ರಕ್ರಿಯೆ ಎಷ್ಟೊಂದು ಸುಲಭವಾಗಿ ಮಾಡ್ತಾರೆ ನೋಡಿ. ಗೊತ್ತಿಲ್ಲ ಲಾಭವೋ ನಷ್ಟವೋ, ಅದೆಲ್ಲ ಚರ್ಚೆಗಳೆಲ್ಲ ಆಗ್ತಾಯಿದೆ. ವಿಜಯ ನಮ್ಮದೇ ಅಂತ ಹೇಳ್ತೇವೆ, ಗೊತ್ತಿಲ್ಲ, ಇರಲಿ ನಮ್ಮದಾಗುತ್ತದೋ ಇಲ್ಲವೋ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿ ನಮ್ಮ ಜೊತೆಗೆ ವಿಜಯ ಬ್ಯಾಂಕ್ನ ಮಾಜಿ ಅಧಿಕಾರಿಗಳಾದಂಥ ರಾಜರಾಮ್ ಶೆಟ್ಟಿಯವರು, ಜೊತೆಗೆ ಬ್ಯಾಂಕ್ ಅಧಿಕಾರಿಗಳ ಸಂಘದ ಪ್ರಮುಖರಾದಂಥ ಮತ್ತು ಕಾರ್ಪೊರೇಷನ್ ಬ್ಯಾಂಕಿನ ಮಾಜಿ ನಿವೃತ್ತ ಅಧಿಕಾರಿ ಆದಂಥ TR ಭಟ್ ಅವರಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರಾಜರಾಮ್ ಶೆಟ್ಟಿ, ಏನು ಅನಿಸ್ತದೆ? ತುಂಬ ಶೋಚನೀಯ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ 1931ರಲ್ಲಿ ಈ ರೈತರಿಗಾಗಿ ಹುಟ್ಟಿದ ಏಕೈಕ ಬ್ಯಾಂಕ್ ಅಂತ ಹೇಳ್ಬೋದು ವಿಜಯ ಬ್ಯಾಂಕ್. ರೈತರಿಗಾಗಿ ಹುಟ್ಟಿದಂಥ ಬ್ಯಾಂಕ್ ಇದು. ನಮ್ಮ ಬ್ರಾಂಚ್ ಶಾಖೆಗಳು ಕೂಡ 50% ಜಾಸ್ತಿ ಈಗಲೂ ಕೂಡ ಹಳ್ಳಿ ಮತ್ತು ಸೆಮಿ ಅರ್ಬನ್ ಏರಿಯಾದಲ್ಲೇ ಇದೆ. ಮತ್ತು ಏನು ಪ್ರಯಾರಿಟಿ ಸೆಕ್ಟರ್ ಅಡ್ವಾನ್ಸಸ್, ಅಗ್ರಿಕಲ್ಚರ್ ಅಡ್ವಾನ್ಸ್ ಹೇಳ್ತಾ ಇದ್ದು ಯಾವಾಗಲೂ ಈಗ ಕೂಡ ನಮ್ಮದು ಏನು RBI ಪ್ರಿಸ್ಕ್ರೈಬ್ ಲೆವೆಲ್ಗಿಂತ ಈಗ ಕೂಡ ಮೇಲೇ ಇದೆ. ಹಾಗಾಗಿ ಈ ರೈತರಿಗೆ ಮತ್ತು ಈ ಸಣ್ಣ ವರ್ಗದ ಜನರಿಗೆ ಪರ್ಟಿಕ್ಯುಲರ್ ಆಗಿ ಈ ಭಾಗದಲ್ಲಿ ಎಲ್ಲ ಕಡೆ ಕೊಡ್ತಾರೆ, ಬಟ್ ಈ ಭಾಗದಲ್ಲಿ ಇರುವಂಥ ಈಗ ಯಾಕಂದರೆ ಈ ಭಾಗದಿಂದ ಯಾಕೆ ಹೇಳ್ತಾನೆ ಅಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಮ್ಮದು ಒಂದು 79 ಬ್ರಾಂಚ್ ಇದೆ ಒಂದೇ ಜಿಲ್ಲೆಯಲ್ಲಿ. ಕರ್ನಾಟಕದಲ್ಲೇ ನಮ್ಮದೊಂದು 600 ಬ್ರಾಂಚ್ವರೆಗೆ ಇದೆ. ಈ ಭಾಗದಲ್ಲಿ ನಮ್ಮದೊಂದು ಪ್ರಮುಖ ಬ್ಯಾಂಕ್ ಅಂತ ಹೇಳ್ಬೋದು. ಎಸ್ ಸರ್, ಏನಿದು ಸರ್ ವಿಲೀನ ಪ್ರಕ್ರಿಯೆಗಳು, ಏನಿದರ ಲಾಭ ನಷ್ಟಗಳು? ತಾವು ಇದ್ರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದೀರಿ. ಈ ವಿಲೀನದ ಬಗ್ಗೆ ಚರ್ಚೆ ಬಹಳ ವರ್ಷ ನಡೀತಾ ಇದೆ. 1991ರಲ್ಲಿ ಬ್ಯಾಂಕುಗಳಲ್ಲಿ ಸುಧಾರಣೆ ತರುವಾಗ, ಆರ್ಥಿಕ ಸುಧಾರಣೆಗಳನ್ನೇ ತರುವಾಗ ಒಂದು ಮುಖ್ಯವಾದ ಅಂಶ ಸರ್ಕಾರದ ಯೋಚನೆಯಲ್ಲಿ ಇದ್ದದ್ದು ಅಂದರೆ, ನಮ್ಮಲ್ಲಿ ಯಾಕೆ 28 ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳು ಬೇಕು, ಹಾಗೆ 28 ಬ್ಯಾಂಕುಗಳಿದ್ದವು, ಯಾಕೆ ಬೇಕು, ಅವುಗಳನ್ನೆಲ್ಲ ಯಾಕೆ ಒಂದು ಒಟ್ಟು ಸೇರಿಸಬಾರ್ದು, ವಿಲೀನಗೊಳಿಸಬಾರ್ದು ಅಂತ ಆಗಲೇ ಒಂದು ಚರ್ಚೆಗೆ ಇದೊಂದು ವಿಷಯ ಆಗಿತ್ತು. 1991ರಲ್ಲಿ ನರಸಿಂಹಂ ಕಮಿಟಿ ಅಂತ ಬಂದಿತ್ತು. ಅವರದ್ದು ಕೂಡ ಒಂದು ಸಲಹೆ ಇತ್ತು ಅಂತಂದರೆ, ಇಷ್ಟು ಬ್ಯಾಂಕ್ಗಳು ಬೇಡ ಅಂತ ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ 4-5 ಬ್ಯಾಂಕ್ ಮಾಡೋಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇರುವಂಥ ಸ್ಥಾನ ಬಂದ ಬ್ಯಾಂಕ್ ಮಾಡೋಣ, ಮತ್ತು ಬೇರೆ ಬ್ಯಾಂಕ್ಗಳು ಒಟ್ಟಿಗೆ ಸೇರಿಸೋಣ ಸಲಹೆ ಇತ್ತು. ಆದರೆ ಕಾರಣಾಂತರಗಳಿಂದ ಆಗಿನ ಸರ್ಕಾರ ಆಗಲಿ ಮುಂದಿನ ಸರ್ಕಾರ ಆಗಲಿ ಬ್ಯಾಂಕುಗಳನ್ನು ವಿಲೀನಗೊಳಿಸುವಂಥ ಪ್ರಕ್ರಿಯೆಗೆ ಹೊರಡಲಿಲ್ಲ. ಹಾಗಿದ್ರೂ ಕೂಡ ಸಾಧಾರಣ 1993-94ರಲ್ಲಿ 2 ರಾಷ್ಟ್ರೀಕೃತ ಬ್ಯಾಂಕ್ಗಳು ಮರ್ಜ್ ಮಾಡಬೇಕಾಯಿತು. ಅದು ಒಂದು ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದಿತ್ತು ಆವಾಗ. ಅದು 1980ರಲ್ಲಿ ರಾಷ್ಟ್ರೀಕರಣಗೊಂಡ ಬ್ಯಾಂಕು. ಅದನ್ನು ತುಂಬ ನಷ್ಟ ಅನುಭವಿಸಿದ್ರು. 450 ಕೋಟಿಯಷ್ಟು ನಷ್ಟ ಆಗಿತ್ತು ಅದಕ್ಕೆ. ಅದರ ಬಂಡವಾಳ ಇದ್ದದ್ದು 180 ಕೋಟಿಯಷ್ಟು ಬಂಡವಾಳ ಇದ್ದದ್ದು.
ಅದನ್ನು ನಡೆಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೌರ್ಮೆಂಟ್ ಅರ್ಥ ಮಾಡಿಕೊಂಡು ಅದನ್ನು ಉಳಿಸಲಿಕ್ಕೋಸ್ಕರ ಠೇವಣಿದಾರ ರಕ್ಷಣೆಗೋಸ್ಕರ ಅದನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಟ್ಟಿಗೆ ಸೇರಿ ವಿಲೀನ ಮಾಡಿಸಿದ್ರು. ಮೊದಲನೇ ವಿಲೀನ ಆಯಿತು. ಎರಡನೇದಾಗಿ ಒಂದು ಖಾಸಗಿ ಬ್ಯಾಂಕನ್ನು ಇನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ ಒಟ್ಟಿಗೆ ವಿಲೀನಗೊಳಿಸಿದ ಯಾವಾಗಂದ್ರೆ ಸಾಧಾರಣ 2004ನೇ ಇಸವಿಯಲ್ಲಿ. ಅದ್ಯಾವುದಂದ್ರೆ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅಂತ 1995-96ರಲ್ಲಿ ಉದಾರೀಕರಣದ ಆರಂಭದಲ್ಲಿ ಆರಂಭಿಸಿದ್ರು. ದೊಡ್ಡ ಬ್ಯಾಂಕ್ ಅಂತ ಹೆಸರು ಪಡೀತದ್ದು, ಬಹಳ ಹೊಸ ಪೀಳಿಗೆ ಬ್ಯಾಂಕು ಅಂತ ಬಹಳಷ್ಟು ಅದರ ಬಗ್ಗೆ ಹೇಳಿದ್ರು. ಅದು ಉದ್ಘಾಟನೆ ಮಾಡ್ಲಿಕ್ಕೆ ಹೋದು ಆಗಿನ ಅರ್ಥ ಸಚಿವರಾಗಿದ್ದ ಮನಮೋಹನ್ ಸಿಂಗ್ ಅವರೇ ಹೋಗಿದ್ರು. ಅದು ನಮ್ಮ ಆರ್ಥಿಕ ರಂಗದಲ್ಲಿ ಒಂದು ಧ್ರುವತಾರೆ ಎಂಬ ಒಂದು ಬಹಳಷ್ಟು ಹೆಗ್ಗಳಿಕೆಯಲ್ಲಿ ಬಂತು. ಆದರೆ 2010ಕ್ಕೆ ಅದರ ವಿಪರೀತ ಅದು ಕೆಟ್ಟ ಕೆಲವೊಂದು ಕ್ರಮಗಳಿಂದಾಗಿ ಬ್ಯಾಂಕ್ ಲಾಸಿಗೆ ಬಂತು. ಅದನ್ನು ಮತ್ತೆ ಸರ್ಕಾರ ಉಳಿಸಲಿಕ್ಕೋಸ್ಕರ ಪುನಃ ಜನರ ಸಾಮಾನ್ಯರ ದುಡ್ಡನ್ನು ಉಳಿಸಬೇಕು ಎಂಬ ಉದ್ದೇಶದಿಂದ ಅದನ್ನು ಬಲಾತ್ಕಾರವಾಗಿ ಆಗಿನ ರಾಷ್ಟ್ರೀಕೃತ ಬ್ಯಾಂಕ್ ಒಂದಾಗಿದ್ದ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಒಟ್ಟಿಗೆ 2004ರಲ್ಲಿ 3ರಲ್ಲಿ ಸೇರಿಸಿ ಮರ್ಜು ಮಾಡಿದ್ರು. ಅದು ಎರಡನೇ ಉದಾಹರಣೆ ಅದು. ಆಮೇಲೆ ಮತ್ತೆ ನಾವು ಮುಂದುವರೆ ಬಂದರೆ 2007-8-9ರಲ್ಲಿ ಸ್ಟೇಟ್ ಬ್ಯಾಂಕಿನ ಸಹವರ್ತಿ ಬ್ಯಾಂಕುಗಳಾಗಿದ್ದಂಥ 2 ಬ್ಯಾಂಕ್ಗಳನ್ನು, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ, ಇವೆರಡನ್ನ ಸ್ಟೇಟ್ ಬ್ಯಾಂಕ್ ಒಟ್ಟಿಗೆ ಸೇರಿಸಿದ್ರು. ಆಮೇಲೆ ಮತ್ತೆ ಈಗ ಹೋದ ವರ್ಷ 2016-17ರಲ್ಲಿ ಸ್ಟೇಟ್ ಬ್ಯಾಂಕಿನ ಉಳಿದ 5 ಸಹವರ್ತಿ ಬ್ಯಾಂಕ್ಗಳು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಉದಾಹರಣೆ ಕರ್ನಾಟಕ, ಅದನ್ನು ಸ್ಟೇಟ್ ಬ್ಯಾಂಕ್ ಒಟ್ಟಿಗೆ ಸೇರಿಸಿಕೊಂಡು ಈ ತರ ವಿಲೀನಗೊಳಿಸುವುದರ ಉದ್ದೇಶಗಳನ್ನ 3-4 ಕಾರಣ ಕೊಡ್ತಾರೆ ಸರ್ಕಾರದವರಾಗ್ಲಿ. ಆ ನೀತಿಯನ್ನ ನಮ್ಮಲ್ಲಿ ಯೋಜಿಸುವಂತ ನೀತಿಯ ಬಗ್ಗೆ ಮಾತಾಡೋರು ಹೇಳ್ತಾರೆ ಏನಂತಂದ್ರೆ, ನೀವು ದೊಡ್ಡದಾದ್ರೆ ಯಾವುದೇ ಒಂದು ಸಂಸ್ಥೆ ಅಥವಾ ಒಂದು ವ್ಯವಹಾರ ದೊಡ್ಡದಾದಷ್ಟು ನಿಮ್ಗೆ ಕೆಲವೆಲ್ಲ ಅನುಕೂಲಗಳಿರ್ತವೆ ಅಂತ. ನೀವು ಸಣ್ಣ ಕಿರಾಣಿ ಅಂಗಡಿಗೆ ಹೋದ್ರೆ ಬೆಲೆ ಜಾಸ್ತಿ ಕೊಡ್ಬೇಕಾಗ್ತದೆ, ದೊಡ್ಡ ಅಂಗಡಿಗೆ ಹೋದ್ರೆ ನಿಮ್ಗೆ ಕಮ್ಮಿ ಕೊಡ್ಬೇಕಾಗ್ತದೆ ಒಂದು ನಂಬಿಕೆ ಇದೆ. ಆತರ ದೊಡ್ಡ ಬ್ಯಾಂಕ್ ಆದ್ರೆ ನಿಮ್ಗೆ ಹೆಚ್ಚು ತಾಕತ್ತು ಬರ್ತದೆ, ಒಂದು ಉದ್ದೇಶ. ಎರಡನೇದಾಗಿ ದೊಡ್ಡದಾದ್ರೆ ನೀವು ವಿದೇಶಿ ವ್ಯವಹಾರದಲ್ಲಿ ಕೂಡ ನಿಮ್ಗೆ ಹೆಚ್ಚು ತಾಕತ್ತು ಬರ್ತದೆ, ಅವರೊಟ್ಟಿಗೆ ನೀವು ಸ್ಪರ್ಧಿಸ್ಲಿಕ್ಕೆ ಆಗ್ತದೆ ಅಂತ. ಮೂರನೇ ಕಾರಣ ಕೊಡೋದೇನಂತಂದ್ರೆ, ನೀವು ನಿಮ್ಮ ದಕ್ಷತೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇದೆ. ನಿಮಗೆ ಹೆಚ್ಚೊಂದು ನಿಮ್ಮಲ್ಲಿ ಸಂಪತ್ತು ನಿಮ್ಮ ಹತ್ರ ಇರ್ತದೆ, ಅದನ್ನು ವಿನಿಯೋಗಿಸಿಕೊಂಡು ನಿಮ್ಮ ದಕ್ಷತೆ ಹೆಚ್ಚು ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತು ಹೊಸ ಶತಮಾನದಲ್ಲಿ, ಈ ಹೊಸ ಯುಗದಲ್ಲಿ ನೀವು ಸ್ಪರ್ಧೆಯನ್ನು ಎದುರಿಸಬೇಕಿದ್ರೆ, ನಿಮ್ಮ ದಕ್ಷತೆ ಹೆಚ್ಚಾಗಬೇಕಿದ್ರೆ ನೀವು ಟೆಕ್ನಾಲಜಿಯನ್ನು ನೀವು ಅಳವಡಿಸಿಕೊಳ್ಬೇಕಾಗ್ತದೆ. ಈ ಎಲ್ಲ ಕಾರಣಗಳಿಗೋಸ್ಕರ ಬ್ಯಾಂಕುಗಳನ್ನು ವಿಲೀನಗೊಳಿಸಿದ್ರೆ ಬ್ಯಾಂಕುಗಳು ಹೆಚ್ಚು ದಕ್ಷತೆಯನ್ನು ಸಂಪಾದಿಸಬಹುದು ಎಂಬ ಉದ್ದೇಶಕ್ಕೋಸ್ಕರ ಮಾಡೋದು ಅಂತ ಹೇಳಿ, ಅದೇ ಕಾರಣಕ್ಕೋಸ್ಕರ ಈಗ ಅವರು ಮಾಡ್ತಾ ಇದ್ದಾರೆ. ಇದರ ಸಾಧಕವಾದಕ್ಕೆ ಮತ್ತೆ ನಾವು ಚರ್ಚೆ ಮಾಡೋಣ ಸರ್. ಇಲ್ಲಿ 3 ಬ್ಯಾಂಕ್ಗಳನ್ನು ವಿಲೀನಗೊಳಿಸುವಂಥ ಪ್ರಕ್ರಿಯೆ, ಬರೋಡಾ ಬ್ಯಾಂಕ್, ದೇನಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್. ಈ 2 ಬ್ಯಾಂಕನ್ನು ಬರೋಡಾ ಬ್ಯಾಂಕ್ ಜೊತೆಗೆ ವಿಲೀನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲ, ಹಾಗೇನಿಲ್ಲ. ಇಷ್ಟವರೆಗೆ ಈಗ ಗೌರ್ಮೆಂಟ್ ಡಿಸಿಷನ್ ಅಂದರೆ ಅದರಲ್ಲಿ ಕ್ಲಿಯರ್ ಆಗಿ ಯಾವುದೂ ಇಲ್ಲ. ಇದು ಮರ್ಜರ್ ಅಂತಲ್ಲ, ಇದು ಅಮಾಲ್ಗಮೇಷನ್. ಅಂದರೆ 3 ಬ್ಯಾಂಕನ್ನು ಒಟ್ಟು ಮಾಡಿ ಒಂದು ಬ್ಯಾಂಕ್ ಮಾಡೋದಾ, ಅಥವಾ ಒಂದು ಕಡೆ ಹೇಳ್ತಾರೆ ಆಲ್ ದ 3 ಬ್ಯಾಂಕ್ಸ್ ವಿಲ್ ಫಂಕ್ಷನ್ ಇಂಡಿಪೆಂಡೆಂಟ್ಲಿ ಕೂಡ ಒಂದು ಕಡೆ ಹೇಳಿದ್ದು ಕೂಡ ಇದೆ. ಹಾಗಾಗಿ ಯಾವ ರೀತಿ ಅದನ್ನು ಮುಂದೆ ಕೊಂಡೋಗ್ತಾರೆ ಅಂತ ಹೇಳೋದು ಇಲ್ಲಿಯವರೆಗೆ ಸ್ಪಷ್ಟವಾಗಿಲ್ಲ. ಓಕೆ, ಅಂದರೆ ಸ್ಪಷ್ಟ ಇದೆ ಏನು ಸ್ಪಷ್ಟವಾಗಿ ಯಾವುದೂ ಇಲ್ಲ. ಕನ್ಸಾಲಿಡೇಷನ್ಸ್ ಅಂದರೆ ಏನು, ಆ ಶಬ್ದದ ಅರ್ಥ ಏನು? ಅಂದರೆ ಎಲ್ಲ ಬ್ಯಾಂಕ್ಗಳು ಒಂದು ಸೇರಿಸಿ ಒಂದು ಯಾವುದೋ ಒಂದು ಬೇರೆ ಬ್ಯಾಂಕ್ ಮಾಡೋದು. ಓಕೆ, ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ನೋಡೋ ವಿಜಯ ಬ್ಯಾಂಕ್ ಪರ್ಫಾರ್ಮೆನ್ಸ್ ಹೇಗಿದೆ ಸರ್ ಈ 3 ಬ್ಯಾಂಕ್ಗಳು ಕಂಪೇರ್ ಮಾಡಿದ್ರೆ? ಈ 1917-18 ಇಸವಿಯಲ್ಲಿ ವಿತ್ತೀಯ ವರ್ಷದಲ್ಲಿ ಪ್ರಾಫಿಟ್ ಅಂದರೆ ನಮ್ಮ ಈ NPA ಇದೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆದಮೇಲೆ ಪ್ರಾಫಿಟ್ ಬುಕ್ ಮಾಡಿದ ಬ್ಯಾಂಕ್ ಅಂದರೆ ವಿಜಯ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ 2. ಅದರಲ್ಲಿ ಕೂಡ ಇವರಿಗೆ ಇನ್ವೆಸ್ಟರ್ಸಿಗೆ ಡಿವಿಡೆಂಡ್ ಕೊಟ್ಟ ಬ್ಯಾಂಕ್ ವಿಜಯ ಬ್ಯಾಂಕ್ ಒಂದೇ, ಅಂದರೆ ಕಳೆದ ವರ್ಷಕ್ಕೆ. ಹಾಗಾಗಿ ಈಗ ಮತ್ತೆ ನಮ್ಮ ಏನು CRAR ಅಂತೇನು ಹೇಳ್ತೇವೆ, ಅಂದರೆ ಕ್ಯಾಪಿಟಲ್ ಅಡಿಕ್ಯೂಸಿ ರೇಷಿಯೋ, ಅದು ಕೂಡ ನಮ್ಮ ಬೇಕಾಗಿಂತ ತುಂಬ ಜಾಸ್ತಿ, 13% ಪ್ಲಸ್ ಇದೆ. ಮತ್ತು ಸತತವಾಗಿ ಇದು ಲಾಭ ಗಳಿಸ್ತಾ ಬಂದಿದೆ ಸಾಧಾರಣ ಕೆಲವು ವರ್ಷ. ಅಂದರೆ ಕಂಪೇರ್ ಮಾಡಬೇಕಾದ್ರೆ ವಿಜಯ ಬ್ಯಾಂಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. 6-7 ವರ್ಷದಿಂದ ಸಾಧಾರಣ ನಮ್ಮದು NPA ಲೆವೆಲ್ ನಮ್ಮದು ಎಲ್ಲ ಬ್ಯಾಂಕ್ಗಳು ಕಮ್ಮಿಯೇ ಇದೆ. ಅಂದರೆ ನಾವು ಬೇಸಿಕಲಿ ನಾವು ಎಲ್ಲ ಬ್ಯಾಂಕ್ ವಿಲೀನ ಮಾಡೋದಕ್ಕೆ ವಿ ಆರ್ ನಾಟ್ ಸಪೋರ್ಟಿವ್ ಫಾರ್ ದ್ಯಾಟ್. ಅಂದರೆ ಈಗ ವಿಜಯ ಬ್ಯಾಂಕ್ ಮಾಡಿದಕ್ಕಾಗಿ ವಿಜಯ ಬ್ಯಾಂಕಿನ ಬಗ್ಗೆ ಇದು ಹೇಳ್ತಿದ್ದೇನೆ ಅಷ್ಟೇ. ಎಸ್, ಬಹುಶಃ ಇನ್ನು ಒಂದಷ್ಟು ಮಾತಾಡಬೇಕು, ಸಾಧಕ ಬಾಧಕಗಳು ಏನು ಅನ್ನೋಂಥದ್ದನ್ನು ಕೂಡ ಮಾತಾಡಬೇಕು, ಮತ್ತು 3 ಬ್ಯಾಂಕುಗಳ ಪರ್ಫಾರ್ಮೆನ್ಸ್ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಯ್ತು. ಒಂದು ಸಣ್ಣ ವಿರಾಮದ ಬಳಿಕ ಚರ್ಚೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತವೇ ವೀಕ್ಷಕರೇ. 3 ಬ್ಯಾಂಕ್ಗಳನ್ನು ವಿಲೀನ ಮಾಡಿಕೊಳ್ಳುವಂಥ ಪ್ರಕ್ರಿಯೆಗೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ. ಆ ಹಿನ್ನೆಲೆ ಚರ್ಚೆನ ಇಟ್ಕೊಂಡಿದೆ.
ಬರೋಡಾ ಬ್ಯಾಂಕ್, ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್. ಒಂದು ಅಂದಾಜಿನ ಪ್ರಕಾರ, ಒಂದು ಮಾಹಿತಿಯ ಪ್ರಕಾರ ಬರೋಡಾ ಬ್ಯಾಂಕ್ ಜೊತೆಗೆ ಅದನ್ನು ವಿಲೀನ ಮಾಡಿಕೊಳ್ಳುವಂಥದ್ದು. ಬಹುಶಃ ವಿಜಯ ಬ್ಯಾಂಕ್ ತನ್ನ ಹೆಸರನ್ನು ಕಳೆದುಕೊಳ್ತಾ ಇವೆಯೇ ನಮ್ಮೂರಿನ ಬ್ಯಾಂಕ್ ಅನ್ನುವಂಥದ್ದು ನಮ್ಮೂರಿಗರಿಗೆ ಆದಂಥ ಬಹಳ ದೊಡ್ಡ ಫೀಲ್ ಅಂತ ಅನ್ನುವಂಥದ್ದು. ಓಕೆ, ಜೊತೆಗೆ ಇದರ ಸಾಧಕ ಬಾಧಕಗಳ ಬಗ್ಗೆಯೂ ನಾನು ಚರ್ಚೆ ಮಾಡ್ತಾ ಇದ್ದೆ. ಸರ್, ಇಲ್ಲಿ ಬೇರೆ ಬೇರೆ ಒಟ್ಟು ಈ ಎಲ್ಲ ಪರ್ಫಾರ್ಮೆನ್ಸ್ಗಳನ್ನು ನೋಡುವ ಸಂದರ್ಭದಲ್ಲಿ ಬರೋಡಾ ಬ್ಯಾಂಕ್ ಇಲ್ಲಿ ಒಂದು ದೊಡ್ಡ ಬ್ಯಾಂಕ್ ಆಗಿ ಕಾಣ್ತಾ ಇದೆ, ಎರಡೂ ಬ್ಯಾಂಕ್ಗಳನ್ನು ಕನ್ಫರ್ಮ್ ಮಾಡುವಾಗ. ವಿಜಯ ಬ್ಯಾಂಕ್ 2ನೇ ಸ್ಥಾನದಲ್ಲಿ ಬಂದು ನಿಲ್ತದೆ ಪರ್ಫಾರ್ಮರ್ ಆಗಿ. ಅಂದರೆ ಸಾಧಾರಣ 5502 ಬ್ರಾಂಚ್ಗಳು ಬರೋಡಾ ಬ್ಯಾಂಕ್ ಇದ್ದಿದ್ದರೆ ವಿಜಯ ಬ್ಯಾಂಕ್ 2129, ದೇನಾ ಬ್ಯಾಂಕ್ 1858 ಬ್ರಾಂಚ್ಗಳು ಅಂತೇಳಿ. ಇನ್ನು ಅನುತ್ಪಾದಕ ಸಾಲಗಳಿಗೆ ಸಂಬಂಧಪಟ್ಟ ಹಾಗೆ ಬರೋಡಾ 5.4%, ವಿಜಯ 4.1%, ಇನ್ನು ದೇನಾ ಬ್ಯಾಂಕ್ 11% ಅನ್ನು ಹೊಂದಿದೆ ಅಂತನ್ನುವಂಥದ್ದು. ಇನ್ನು ಮೂಲ ಬಂಡವಾಳಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಅದು ನೋಡಿದ್ರೆ ವಿಜಯ ಬ್ಯಾಂಕ್ ಇದು ಹೆಚ್ಚೇ ಇದೆ. ಬರೋಡಾ ಬ್ಯಾಂಕ್ ಇದು 9.27 ಇದ್ದರೆ ವಿಜಯ ಬ್ಯಾಂಕ್ ಇದು 10.35% ಇರುವಂಥದ್ದು. ಇನ್ನು ಬಿಸ್ನೆಸ್ ಕಂಪೇರ್ ಮಾಡುವಾಗ ಬರೋಡಾ ಬ್ಯಾಂಕ್ ಚೆನ್ನಾಗಿದೆ, 10.3 ಸಾವಿರ ಕೋಟಿ, ವಿಜಯ ಬ್ಯಾಂಕ್ 2.8 ಸಾವಿರ ಕೋಟಿ, ದೇನಾ ಬ್ಯಾಂಕ್ 1.7 ಸಾವಿರ ಕೋಟಿ ಅಂತ ಅನ್ನುವಂಥದ್ದು. ಇನ್ನು ಲಕ್ಷ ಕೋಟಿ ರೂಪಾಯಿಗೆ ಸಂಬಂಧಪಟ್ಟ. ಇನ್ನು ಡಿಪಾಸಿಟ್ಗೆ ಸಂಬಂಧಪಟ್ಟ ಆಗಿನೂ ಕೂಡ ಅತ್ಯಧಿಕವಾದಂಥ ಡಿಪಾಸಿಟ್ಗಳನ್ನು ಬರೋಡಾ ಬ್ಯಾಂಕ್ ಕೂಡ ಹೊಂದಿದೆ ಅಂತ ಅನ್ನುವಂಥದ್ದು. ಅಂದರೆ ಇಲ್ಲಿ ವಿಲೀನ ಮಾಡುವಾಗ ಈ ದೊಡ್ಡ ಬ್ಯಾಂಕಿನ ಜೊತೆಗೆ ಸಣ್ಣ ಬ್ಯಾಂಕುಗಳನ್ನು ಸೇರಿಸೋದು ಅಂತನೋ ಅಥವಾ ಈ ಹೆಸರು ಯಾವುದಕ್ಕೆ ಯಾವ ಹೆಸರನ್ನು ಕೊಡ್ತಾರೆ ಅಂತ ಅಂದರೆ ಈಗಾಗಲೇ ಅದು ಡಿಸೈಡ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ನಮಗೆ ಗೊತ್ತಿರುವಾಗ ಏನಂತ ಹೇಳಿದ್ರೆ ಬರೋಡಾ ಬ್ಯಾಂಕ್ ದೊಡ್ಡದಾಗ್ತದೆ, 2 ಬ್ಯಾಂಕ್ ಅದರೊಳಗೆ ಸೇರಿಕೊಳ್ತದೆ, ಒಂದು ದೊಡ್ಡ ಗ್ರಾಹದ ಜೊತೆಗೆ ಒಂದು ಸಣ್ಣ ಗ್ರಾಹಗಳು ಸೇರಿಕೊಂಡ ಹಾಗೆ. ಇದು ಅದೇ ಯಾವ ಹೆಸರನ್ನ ಇಟ್ಟುಕೊಳ್ತಾರೆ ಎಂಬುದರ ಬಗ್ಗೆ ಇನ್ನೂ ಸ್ಪಷ್ಟ ಚಿತ್ರಣ ಬಂದಿಲ್ಲ. ಸಾಮಾನ್ಯವಾಗಿ ಇಷ್ಟರವರೆಗೆ ನಮಗೆ ಹಿಂದಿನ ಅನುಭವಗಳ ಉದಾಹರಣೆಗಳನ್ನು ಹೇಳುವುದಿದ್ರೆ 2ರಲ್ಲಿ ದೊಡ್ಡದು ಯಾವುದಿದೆಯೋ ಅದರ ಹೆಸರನ್ನೇ ಸಾಮಾನ್ಯವಾಗಿ ಇಟ್ಕೊಳ್ತಾರೆ. ಸುಮಾರಾಗಿ ಉದಾರೀಕರಣದ ಹೊಸದರಲ್ಲಿ ನಮ್ಮ ತಮಿಳುನಾಡಲ್ಲಿ ಒಂದು ಬ್ಯಾಂಕ್ ಆಫ್ ಮಧುರಾ ಲಿಮಿಟೆಡ್ ಅಂತ ಇತ್ತು. ಅದನ್ನ ICICI ಬ್ಯಾಂಕ್ನವ್ರು ತಗೊಂಡ್ರು. ICICI ಬ್ಯಾಂಕ್ ದೊಡ್ಡದಿತ್ತು, ಈಚೆದು ಬ್ಯಾಂಕ್ ಆಫ್ ಮಧುರಾ ಚಿಕ್ಕದಿತ್ತು. ಹೊಸ ಹೆಸರು ICICI ಬ್ಯಾಂಕ್ ಅಂತಲೇ ಬ್ಯಾಂಕ್ ಆಫ್ ಮಧುರಾದ ಹೆಸರೇ ಹೋಯ್ತು, ಅದ್ರ ಹೆಸರೆಲ್ಲ ಹೋಯ್ತು. ಸ್ಟೇಟ್ ಬ್ಯಾಂಕ್ ಅನ್ನು ನೀವು ತಗೊಳ್ಳಿ, ಸ್ಟೇಟ್ ಬ್ಯಾಂಕ್ ಅಲ್ಲಿ ಅಸೋಸಿಯೇಟ್ ಬ್ಯಾಂಕ್ಸ್ಗಳ ಹೆಸರು ಇಲ್ಲ, ಯಾವುದು ಇಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇದ್ದಲ್ಲೆಲ್ಲ SBI ಬೋರ್ಡ್ ಬಂದ್ಬಿಟ್ಟಿದೆ. ಹಾಗಾಗಿ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡದೊಟ್ಟಿಗೆ ವಿಲೀನ ಮಾಡುವಾಗ ವಿಜಯ ಬ್ಯಾಂಕ್ ಹೆಸರಿಡ್ತಾರಾ ಅಥವಾ ಇದೇ ಇಡ್ತಾರಾ ಅಥವಾ ಇದೇ ಮೂರನ್ನು ಸೇರಿಸಿ ಒಂದು ಹೊಸ ಹೆಸರು ಮಾಡ್ತಾರ ಅಂತ ಗೊತ್ತಿಲ್ಲ. ಅದು ಬಹುಶಃ ಕೇಂದ್ರ ಸರ್ಕಾರದ ಇದಕ್ಕೆ ವಿಸ್ಡಮ್ಗೆ ಬಿಟ್ಟದ್ದಷ್ಟೇ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂತೂ ತನ್ನ ಅಸ್ತಿತ್ವವನ್ನ ಇದು 2 ಬ್ಯಾಂಕುಗಳು ಕಳ್ಕೊಳ್ತವೆ. ಇಲ್ಲಿ ಹಾಗಾದ್ರೆ ಒಂದು ತೀರಾ ಅಂದ್ರೆ ನಷ್ಟದಲ್ಲಿರುವಂತ ಬ್ಯಾಂಕ್ ಅನ್ನ ಇಲ್ಲಿ ಲಾಭದಲ್ಲಿ ಇರುವಂತ ಅಂದ್ರೆ ಚೆನ್ನಾಗಿರುವಂತ 3 ಬ್ಯಾಂಕ್ಗಳು ಸೇರಿಕೊಂಡಾಗ ಒಂದು ಅದರಲ್ಲಿರುವಂತ ಗ್ರಾಹಕರಿಗೆ ಲಾಭ ಆಗ್ತದೆ ಅಂತ ಅನ್ನುವಂತ ಏನು ಒಂದು ಚಿತ್ರಣ ಇದೆ, ಇದು ಹೇಗೆ ಒಪ್ಪಿಕೊಳ್ಳಬಹುದಾ? ಅದಕ್ಕೆ ಪುನಃ ನಾನು ಹೇಳುವುದಿಷ್ಟು ಏನಂತಂದ್ರೆ ನಾವು ಸರ್ಕಾರದ ಧೋರಣೆ ಒಂದಿರ್ತದೆ, ಅವ್ರ ಉದ್ದೇಶ ಒಂದಿರ್ತದೆ. ಆ ಉದ್ದೇಶ ಸಫಲ ಆಗ್ತದೋ ಇಲ್ಲೋ ಅಂತ ಇವತ್ತು ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಿಂದಿನ ಅನುಭವದ ಆಧಾರದ ಮೇಲೆ ಇದು ಉಚಿತವಾದ ನಿರ್ಧಾರವೋ ಅಲ್ವೋ ಅಂತ ನಾವೊಂದು ಅರ್ಥ ಮಾಡ್ಕೊಳ್ಬಹುದು. ನಾವು ಯಾಕೆ ಹೇಳ್ತೇನೆ ಅಂತಂದ್ರೆ, ಹಿಂದೆ ನಾವು ಗ್ರಾಹಕರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಹೇಳುವುದಕ್ಕೆ ಅಸೋಸಿಯೇಟ್ ಬ್ಯಾಂಕುಗಳನ್ನ ಸ್ಟೇಟ್ ಬ್ಯಾಂಕಿನ ಸಹವರ್ತಿ ಬ್ಯಾಂಕುಗಳನ್ನ ಸ್ಟೇಟ್ ಬ್ಯಾಂಕಿನೊಟ್ಟಿಗೆ ವಿಲೀನಗೊಳಿಸಿದಾಗ 2007-8ರಲ್ಲಿ ಮತ್ತೆ ಪುನಃ 2016-17 ವಿಲೀನಗೊಳಿಸಿದಾಗ ಅನೇಕ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ. ಅದು ವರದಿಗಳು ಬಂದಿವೆ ಅದರ ಬಗ್ಗೆ. ಒಂದು ಸಣ್ಣ ಉದಾಹರಣೆ ಕೊಡುದಿದ್ರೆ ಏನಂತಂದ್ರೆ, ನಾನು ಇತ್ತೀಚೆಗೆ ಓದಿದ ಹಾಗೆ ಹೈದರಾಬಾದಿನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ನ ಗುತ್ತಿಗೆ ಕೆಲಸಗಾರದ ಒಬ್ಬಳು ಹೆಂಗಸು, ಅವಳ ತಿಂಗಳ ಸಂಬಳ ಅವಳಿಗೆ ಬರೋದು 7,000 ರೂಪಾಯಿ ಬರ್ತಿದೆ ಅವಳಿಗೆ. ಅವಳದು ಪೇಪರ್ನಲ್ಲಿ ವರದಿ ಬಂದಿದೆ. ಅದು 7,000 ಸಂಬಳದಲ್ಲಿ ಅವಳು ಮಿನಿಮಮ್ ಬ್ಯಾಲೆನ್ಸ್ ಅಂತ ಒಂದು SBI ಅಕೌಂಟ್ ಓಪನ್ ಮಾಡಿದ್ರೆ, ಸ್ಟೇಟ್ ಬ್ಯಾಂಕಿನವರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಆ ಅಕೌಂಟ್ ಅಲ್ಲಿ ಕನಿಷ್ಠ ಠೇವಣಿ ಎಷ್ಟಿರ್ಬೇಕು SBI ಅಕೌಂಟ್ ಅಲ್ಲಿ 1,000 ಇಡಬೇಕು ಅಂತ ಹೇಳಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಆ ಕಾನೂನು ಇರಲಿಲ್ಲ, ಆ ನೀತಿ ಇರಲಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕಮ್ಮಿ ಇಟ್ರೆ ಸಾಕಿತ್ತು ನೀವು. ಆದರೆ ಸ್ಟೇಟ್ ಬ್ಯಾಂಕಿನೊಟ್ಟಿಗೆ ಇದು ವಿಲೀನ ಹಾಕೊಂಡಾಗ ಎಲ್ಲ ಗ್ರಾಹಕರು ಕೂಡ ಇಷ್ಟು ಕನಿಷ್ಠ ಠೇವಣಿ ನೀವು ಇಡಬೇಕು ಅಂತ ಹೇಳಿದ್ರು. ಆ ಅಮ್ಮ ಕೇಳಿದ್ಲು, ನಾನು ಹೇಗೆ ಇಡುದು, ನನಗೆ ಬರೋದೇ 7,000 ರೂಪಾಯಿ ಸಂಬಳ ತಿಂಗಳಲ್ಲಿ, ಅದ್ರಲ್ಲಿ 1,000 ನಾನು ಬ್ಯಾಂಕಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ಇಡಬೇಕು ಅಂತ ನಾನು ಹೇಗೆ ಸುಧಾರಿಸಬೇಕು ಅಂತ ಹೇಳಿದ್ಲು ಅವಳು. ಅಂಥದ್ದು ಅನೇಕ ಘಟನೆಗಳು ನಮ್ಮ ಮುಂದೆ ಬಂದಿವೆ. ಹಾಗಾಗಿ ಗ್ರಾಹಕರಿಗೆ ಹೊಸ ಕಾನೂನು, ಹೊಸ ರೂಲ್ಸ್ ಅನ್ನು ಅವರು ಮಾಡುವಾಗ ತೊಂದರೆ ಆಗೋದ್ರಲ್ಲಿ
ಸಂಶಯವೇ ಇಲ್ಲ. ಇನ್ನೊಂದು ಉದಾಹರಣೆ, ಇನ್ನೊಂದು ಸಮಸ್ಯೆ ಬಂದದ್ದು ಏನಂತಂದ್ರೆ, ಸ್ಟೇಟ್ ಬ್ಯಾಂಕ್ನಲ್ಲಿ ನೀವು ATMನಲ್ಲಿ ಅವರಿಗೆ ವೆಚ್ಚ ಕಡಿಮೆ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಅವರ ಆದಾಯ ಹೆಚ್ಚು ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಇಂತಿಷ್ಟುಕ್ಕಿಂತ ಹೆಚ್ಚು ಬಾರಿ ನೀವು ಕ್ಯಾಶ್ ವಿಡ್ರಾ ಮಾಡಿದರೆ, ನಗದು ಹಣವನ್ನು ನೀವು ವಿಡ್ರಾ ಮಾಡಿ ATMನಲ್ಲಿ 5ಕ್ಕಿಂತ ಹೆಚ್ಚು ನೀವು ಬಾರಿ ನೀವು ಹಣನ ವಿಡ್ರಾ ಮಾಡಿದರೆ ನೀವು ಇಷ್ಟು ಚಾರ್ಜ್ ಕೊಡಬೇಕಾಗ್ತದೆ ಅಂತ ಹೊಸದಾಗಿ ಸ್ಟೇಟ್ ಬ್ಯಾಂಕಿನವರು ರೂಲ್ ಮಾಡಿದರು. ನಿಮ್ಮ ಪ್ರತಿಯೊಂದು ಖಾತೆಯಲ್ಲಿ ಕೂಡ ಇಂತಿಷ್ಟಕ್ಕಿಂತ ಹೆಚ್ಚು ಸಲ ನೀವು ವಿಡ್ರಾ ಮಾಡಿದರೆ ನೀವು ದುಡ್ಡು ಅದಕ್ಕೆ ಸರ್ವಿಸ್ ಚಾರ್ಜ್ ಅಂತ ಸೇವಾ ತೆರಿಗೆ, ಸೇವಾ ಅದಕ್ಕೆ ಇದು ಹೇಳ್ತಾರೆ ಶುಲ್ಕ ಕೊಡಬೇಕು. ಸೇವಾ ಶುಲ್ಕಗಳನ್ನ ಹೆಚ್ಚು ಮಾಡಿದ್ರು. ಸೇವಾ ಶುಲ್ಕಗಳಿಂದ ತೊಂದರೆ ಆಗುದು ಯಾರಿಗೆ ಅಂದ್ರೆ ನಮ್ಮಂತ ಸಣ್ಣ ಸಣ್ಣ ಕಸ್ಟಮರ್ಸ್ಗೆ. ದೊಡ್ಡ ಕಂಪನಿಗಳಿಂದ ಏನು ತೊಂದರೆ ಆಗುದಿಲ್ಲ. ಅದನ್ನು ನಾವು ಗಮನಿಸಿಕೊಳ್ಬೇಕು. ಈಗ ವಿಜಯ ಬ್ಯಾಂಕ್ ಆಗಲಿ, ದೇನಾ ಬ್ಯಾಂಕ್ ಆಗಲಿ, ಬ್ಯಾಂಕ್ ಆಫ್ ಬರೋಡ ಅತ್ಯಲ್ಪ ಹಣವನ್ನು ನಾನು ಅಲ್ಲಿ ಇಡ್ತೇನೆ, ಅದಕ್ಕೂ ತೆಗಿಲಿಕ್ಕೂ ಹಣ ಕೊಡಬೇಕು, ಇಡ್ಲಿಕ್ಕೂ ಹಣ, ಸಮಸ್ಯೆಗಳು ಬಂದೇ ಬರ್ತದೆ ಎಲ್ಲದಕ್ಕೂ. ಮತ್ತೆ ಇನ್ನೊಂದು ಗ್ರಾಹಕರು ಇನ್ನೊಂದು ತೊಂದರೆ ಏನು ಬರ್ತದೆ ಅಂದ್ರೆ, ನಮ್ಮಲ್ಲಿ ವಿಭಿನ್ನ ಸಂಸ್ಕೃತಿಯ ಬ್ಯಾಂಕುಗಳಿವೆ. ಪ್ರತಿಯೊಂದು ಆಯಾಯ ಪ್ರದೇಶಕ್ಕೆ ಅನುಗುಣವಾದಂಥ ಸಂಸ್ಕೃತಿ. ವಿಜಯ ಬ್ಯಾಂಕ್ ತಗೊಳ್ಳಿ ಉದಾಹರಣೆ, ನಮ್ಮದೇ ರಾಜ್ಯದ ನಮ್ಮದೇ ಊರಿನ ಬ್ಯಾಂಕು. ನೀವು ಅಲ್ಲಿ ಹೋಗುವಾಗ ಇಷ್ಟ ತನಕ ಅಲ್ಲಿ ಹೋದಾಗ ನಿಮ್ಮ ಭಾಷೆಯಲ್ಲೇ, ಪ್ರಾದೇಶಿಕ ಭಾಷೆಯಲ್ಲೇ ಮಾತಾಡ್ತಾರೆ ಅವರು. ಅಲ್ಲಿ ಕ್ಲಾರ್ಕ್ ಇರ್ಬೋದು, ಆಫೀಸರ್ ಇರ್ಬೋದು, ಮ್ಯಾನೇಜರ್ ಇರ್ಬೋದು. ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಈಗ. ನಿಮ್ಗೊಂದು ತರ ಹೋಮ್ಲಿ ಅಟ್ಮಾಸ್ಫಿಯರ್, ನಮ್ಮ ಮನೆ ಒಂದೇ ವಾತಾವರಣ ಸಿಗ್ತದೆ, ನಿಮ್ಮದೇ ಭಾಷೆಯಲ್ಲಿ ಮಾತಾಡ್ತಾರೆ. ಇನ್ನು ಇದು ವಿಲೀನ ಆದಾಗ ಏನಾಗ್ತದೆ ಅಂದ್ರೆ, ಹೊಸತಾದ ಒಂದು ವೃತ್ತಿ ಸಂಸ್ಕೃತಿ ಬರ್ತದೆ. ಹೊಸ ವೃತ್ತಿ ಸಂಸ್ಕೃತಿ ಬಂದ್ರೆ ಇಲ್ಲಿದ್ದ ಗ್ರಾಹಕರಿಗೆ ಆ ಸಂಸ್ಕೃತಿಗೆ ತಮ್ಮನ್ನ ಸಂಸ್ಕೃತಿಯೊಂದಿಗೆ ಹೊಂದಿಕೊಳ್ಳೋದು ಕಷ್ಟ ಆಗ್ತದೆ. ಎಸ್ ಸರ್, ಅದೇ ಒಂದು ಅಂಶ ಅವ್ರು ಏನು ಹೇಳಿದ್ರು. ಬಹುಶಃ ನಾನು ವಿಜಯ ಬ್ಯಾಂಕಿಗೆ ಹೋದಾಗ ಇತ್ತೀಚಿನ ವರ್ಷಗಳು ಅಲ್ಲ, ಒಂದು 2-3 ವರ್ಷಗಳಿಂದಲ್ಲ, ಅದಕ್ಕಿಂತ ಹಿಂದಿನ ವರ್ಷಗಳನ್ನು ನಾನು ಗಮನಿಸುವಾಗ ನನಗೆಲ್ಲೋ ನನ್ನದೇ ಊರಿನ ಬ್ಯಾಂಕ್, ನನ್ನ ಊರಿನವರೇ ಇರುವಂಥ ಬ್ಯಾಂಕ್ಗಳು ಎಲ್ಲರೂ ಅಲ್ಲಿ ತುಳುವಲ್ಲಿ ಮಾತಾಡ್ತಾ ಇದ್ರು, ಎಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಭಾವನೆಗಳು ಅಲ್ಲೆಲ್ಲ ಇತ್ತು. ಆ ವ್ಯವಹಾರ ಕೂಡ ಆದಿತ್ತು. ಎಲ್ಲ ಒಂದು ಸಂಸ್ಕೃತಿ ಬದಲಾದಂತೆ ನಮಗೆ ಇಲ್ಲಿ ಗೋಚರಿಕೆಗೆ ಬರುವಂಥದ್ದು. ಸೊ ನಿಮ್ಮ ಅನುಭವಗಳೇನು ಅಂತ ನಾನು ಕೇಳಬೇಕು. ಅದಕ್ಕಿಂತ ಜೊತೆಗೆ ಗೋಯಲ್ ಅವರು ಮೂಡುಬಿದ್ರೆಯಿಂದ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಹಲೋ ಸರ್, ನಮಸ್ಕಾರ. मेरी बात सुन रहे हैं सर? हेलो, मेरी बात सुन रहे हैं सर? हाँ बोलिए जी. अच्छा सर, ಈಗ अभी जो बैंक का कंसल्टेशन का जो प्लानिंग है गवर्नमेंट का जी, आपका ओपिनियन क्या है? विजय बैंक, देना बैंक और बड़ौदा बैंक जी, इसमें यह है, विजया बैंक जो है वो प्रॉफिट में है और देना बैंक काफी लॉसेस में है. उसके काफी एनपीएस हैं. तो इससे क्या है, जो एक हेल्दी बैंक है उसको भी आप एक सिक बैंक कर देंगे. मेरा मानना है कि कोई भी एक हेल्दी बैंक को इस तरह सिक बैंक के साथ आपको जोड़ने से वो जो हेल्दी बैंक है वो भी सिक हो जाएगा. इसकी जगह आपको देना बैंक को या जो भी और कोई बैंक है जो सिक है उसको आपको हेल्दी अपने आप कराना चाहिए, ना कि आप एक हेल्दी बैंक को सिक कर दें. जैसे अभी आपको पता होगा LIC का, यस, उसके साथ उन्होंने IDBI बैंक को लिया था. उसको उस IDBI बैंक की वजह से जो शेयर प्राइस था, LIC की जो मार्केट कैपिटलाइजेशन था वो बहुत डाउन हो गया. और अभी इंफ्रास्ट्रक्चर लीजिंग जो एकदम रेड में जा रही है, जिसको डिफॉल्ट की लिस्ट में कभी भी डाला जा सकता है, उसका भी LIC से कोशिश की जा रही है कि वो गवर्नमेंट चाहती है कि LIC से मर्जर हो जाए. तो इससे जो एक कंपनी, हमारी फ्लैगशिप कंपनियां हैं, जो फ्लैगशिप बैंक हैं, जो अच्छे ढंग से मैनेज हो रहे हैं, वो उनको आप इस तरह करके उनकी जो एक प्रॉफिटेबल चीज है उसको भी आप लॉस में ले आएंगे. तो मैं सोचता हूँ कि ये मूव जो है वो गलत है. इसके ऊपर सरकार को दोबारा विचार करना चाहिए और आज अर्थशास्त्रियों से इसके बारे में अच्छे ढंग से डिस्कस करने के बाद ही इसको इम्प्लीमेंट करना चाहिए अगर चाहते हैं. क्योंकि इससे जो स्वस्थ बैंक हैं, जो हेल्दी बैंक्स हैं या हेल्दी कंपनियां हैं, वो भी सिक हो जाएंगी. क्योंकि आखिर आज देना बैंक में कहीं ना कहीं कोई कमी रही होगी, एनपीएस हुए हैं, जो भी कारण है, उसका जो लाइबिलिटीज है वो लाइबिलिटीज हमारे विजया बैंक पे आ जाएंगी. और विजया बैंक जो अपनी
कस्टमर की सर्विस कर रहा है, अपनी इक्विटी की सर्विस कर रहा है, शेयर होल्डर की सर्विस कर रहा है, वो सब रेड में चला गया। इसलिए मैं इसके खिलाफ हूँ। यस सर, थैंक यू सर, थैंक यू आपका ओपिनियन को। सरकार तो बहुत आगे चल गई है, देखना पड़ेगा क्या होगा कि ಸರ್, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ, ಅದಕ್ಕೆ ನಾನು ಮತ್ತೆ ಉತ್ತರವನ್ನು ಬರೆಸೇನೆ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಚರ್ಚೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ. ವಿಜಯ ಬ್ಯಾಂಕ್ ವಿಲೀನಕ್ಕೆ ಒಳಗಾಗ್ತಾ ಇದೆ, ಇದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ಗೋಯಲ್ ಅವರು ಫೋನ್ ಮಾಡಿದರು. ಮತ್ತೊಬ್ಬರು ವೇಣೂರಿನಿಂದ ನಮ್ಮ ಜೊತೆ ಮೊಹಮ್ಮದ್ ಹೆಚ್ ಅವರು ಬಹುಶಃ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಹಲೋ, ಹೆಚ್ ಮೊಹಮ್ಮದ್ ಅವರು ವೇಣೂರಿನಿಂದ ಅಲ್ವೇ? ಹಲೋ ವೇಣೂರ್. ಹೇಳಿ ಮೊಹಮ್ಮದ್ ಅವರೇ, ಏನು ಅಭಿಪ್ರಾಯ ಹೇಳ್ತೀರಿ ಈ ಬಗ್ಗೆ? ಏನಂದ್ರೆ ಸರ್, ಇದು ಬ್ಯಾಂಕ್ ವಿಲೀನ ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ತುಂಬಾ ತೊಂದರೆ ಉಂಟು. ಯಾಕೆಂದ್ರೆ ಉದಾಹರಣೆ ಹೇಳುದಾದ್ರೆ, ನಮ್ಮ ಊರಲ್ಲಿ ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇತ್ತು, ಅದೀಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಹಾಗೆ ಜನರಿಗೆ ಅಲ್ಲಿ ಬರುವ ಭಾವನೆಗಳು ಬಹಳ ಕಷ್ಟವಾಗಿದೆ. ಯಾಕಂದ್ರೆ ಒಂದನೇ ವಿಚಾರ ಏನಂದ್ರೆ, ಅಲ್ಲಿ ಎಲ್ರು ಹೊಸೊಬ್ಬರೊಬ್ಬರು ಬರ್ತಾರೆ, ಅವರು ಹೊಸ ಕಾನೂನನ್ನೇ ಅಳವಡಿಸ್ತಾರೆ. ಮತ್ತೆ ಎಷ್ಟವರೆಗೆ ಮುಟ್ಟಿದೆ ಅಂದ್ರೆ ಸರ್, ಅಲ್ಲಿ ವಿಡ್ರಾ ಬರೀಲಿಕ್ಕೆ ಇಲ್ಲ ಅಂತೆ. ವಿಡ್ರಾ ATM ನಲ್ಲಿ ತೆಗಿಬೇಕು, ATM ನಲ್ಲೇ ಕಟ್ಟಬೇಕು ಅಂತ ಸಿಸ್ಟಮ್ ಮಾಡಿಕಿಟ್ಟಿದ್ದಾರೆ. ಹಳ್ಳಿ ಪ್ರದೇಶದಲ್ಲಿ ನಮ್ಮ ವೇಣೂರಿನಲ್ಲಿ ಈಗ ಇಷ್ಟು ತೊಂದರೆ ಆದ್ರೆ ಬೇರೆ ಕಡೆ ಎಷ್ಟೆಲ್ಲ ತೊಂದರೆ ಆಗಬಹುದು ಅಂತ ಅದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ನಮ್ಮ ತುಳುವೆ ಮಾತಾಡ್ತಾರೆ, ಆದ್ರೂ ರೂಲ್ಸ್ ಎಲ್ಲ ಕೂಡಲೇ ರೂಲ್ಸ್ ಚೇಂಜ್ ಆಗ್ತದೆ. ನಾನೇ ಹೇಳುದಾದ್ರೆ, ನಾವು ಎಜುಕೇಟೆಡ್ ಆಗಿ ಹೇಳುದಾದ್ರೆ, ಹಣ ಕಟ್ಟುವವನೇ ಯಾರ ಹೆಸರಿದೆ ಅವರೇ ದಸ್ಕತಿ ಆಗ್ಬೇಕಂತ, ಇಲ್ಲದ್ರೆ ಹಣ ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಥಿತಿಗೆ ಮುಟ್ಟಿದೆ ಈಗ. ಇದನ್ನು ಸರಿಪಡಿಸಿದರೆ ಆಗ್ಬಹುದು ಅಷ್ಟೇ. ಎಸ್ ಮೊಹಮ್ಮದ್ ಅವರೇ, ಧನ್ಯವಾದಗಳು ತಮ್ಮ ಅಭಿಪ್ರಾಯಗಳಿಗೆ. ಸರ್, ನಾನೊಂದು ಹೇಳಿದೆ ಆಗ, ಅಂದರೆ ನನ್ನ ಊರು ಸ್ಟೋರ್ ಬ್ರ್ಯಾಂಚಿಗೆ ಹೋಗ್ತಾ ಇದ್ದಾಗ, ನಾನು ಹೈಸ್ಕೂಲಲ್ಲಿದ್ದಾಗ ಅಲ್ಲಿ ಒಂದು ಆಗಷ್ಟೇ ಬಂದಂಥ ಸೀರೆ ಉಟ್ಕೊಂಡಿದ್ದಂಥ ಮಹಿಳೆಯರು ಬಹಳ ಟೀಕು ಟಾಕು ಇದ್ದರು. ಒಳ್ಳೆ ಮಾತುಗಳು, ಅವರೊಳಗಿನ ಒಂದು ಒಳ್ಳೆ ಬಾಂಧವ್ಯ. ಜೊತೆಗೆ ನಾವು ಗ್ರಾಹಕರು ಬಂದಾಗ ಕೂಡ ಸಹಾಯಗಳು, ಹೆಚ್ಚಾಗಿ ಕಾರ್ಮಿಕರು ಇವರೆಲ್ಲ ಇದ್ದಂಥ ಪ್ರದೇಶ, ಅಲ್ಲಿ ಅವರಿಗೆ ಸಹಾಯ ಮಾಡುವಂಥ ಒಂದು ರೀತಿಯ ಒಂದು ವಾತಾವರಣ ಕೂಡ ಅಲ್ಲಿ ಆಗ ಕಂಡು ಬರ್ತಾ ಇತ್ತು. ನಾನು ಅಂಥ ವಾತಾವರಣ ಬಹಳ ಸಮಯಗಳವರೆಗೆ ನಾನು ವಿಜಯ ಬ್ಯಾಂಕಲ್ಲೇ ಕಂಡಿದ್ದೇನೆ. ತಮ್ಮ ಅನುಭವಗಳು ಸರ್? ವಿಜಯ ಬ್ಯಾಂಕಲ್ಲಿ ಮೊದಲೆಲ್ಲ ಹೆಚ್ಚಾಗಿ ಈ ಸೈಡ್ನವರೇ ಇಲ್ಲ ಇದ್ದರು ಮೊದಲು, ಅಂದರೆ ಬಟ್ ಈಗ ಅಂದರೆ ಬ್ಯಾಂಕಿನ ರಿಕ್ರೂಟಿಂಗ್ ಪಾಲಿಸಿ ಅಂದರೆ ಅದು ಗೌರ್ಮೆಂಟ್ ಪಾಲಿಸಿ ಮೇಲೆ ಹೊಂದಿರ್ತದೆ. ನಮಗೆ ನಮ್ಗೆ ಯಾರು ಬೇಕು ಹಾಗೆ ಇಲ್ಲಿ ಕರ್ನಾಟಕದವ್ರಿಗೆ ಬೇಕಂತೇಳಿ ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಧ್ಯದಲ್ಲಿ ಒಂದು ಸಲ ನಾವು ಕ್ಯಾಂಪಸ್ ಸೆಲೆಕ್ಷನ್ಗೆ ಹೋಗಿದ್ದೆವು, ಬಟ್ ಅದರಲ್ಲಿ ಮತ್ತೆ ಆಗಿಲ್ಲ, ಬಿಡಲಿಲ್ಲ ಅದು. ಬಟ್ ಆಗ ಆದವರಿಗೆ ಬ್ಯಾಂಕಲ್ಲಿ ಇದ್ದಾರೆ. ಅಂದರೆ ಇಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಇಂಡಿಯಾದಲ್ಲಿ ಎಲ್ಲ ಕಡೆಗೆ ಮಾಡಿದ್ದೇವೆ, ಅದು ಹೆಚ್ಚಾಗಿ ಈ ಸೈಡಲ್ಲಿ ಜಾಸ್ತಿ ಮಾಡಿದ್ದೇವೆ. ತಾವು ಬೇರೆ ಊರಿನಲ್ಲೂ ಕೂಡ ಬ್ಯಾಂಕಿಂಗ್ ಇದರಲ್ಲಿ ಇದ್ದವರು, ಅಧಿಕಾರಿಯಾಗಿದ್ದವರು, ತಮಗೆ ಕಂಪೇರ್ ಮಾಡುವಾಗ ನಮ್ಮ ಜಿಲ್ಲೆಯ ಬ್ಯಾಂಕಿಂಗ್ ಜನರ ವ್ಯವಹಾರಕ್ಕೂ ಮತ್ತು ಇಲ್ಲೇ ಸಿಬ್ಬಂದಿ ತೊಡಗಿಸ್ಕೊಳ್ಳೋದಕ್ಕೂ, ಅಲ್ಲಿ ನಿಮಗೆ ಅಲ್ಲಿಯೇ ಸಿಬ್ಬಂದಿಯನ್ನು ಮತ್ತು ಅಲ್ಲೇ ಜನರನ್ನು, ಇದು ನಾವು ಹೇಳುವುದಲ್ಲ, ಈವನ್ ನಮಗೆ ನಮ್ಮ ಅಲ್ಲಿ ಬೇರೆ ಊರಿಗೆ ಹೋದರೆ ಕಸ್ಟಮರ್ಸೇ ಹೇಳ್ತಾರೆ, ಸರ್ವಿಸ್ ಕೊಡೋದ್ರಲ್ಲಿ ನಮ್ಮ ದಕ್ಷಿಣ ಕನ್ನಡದವರ ಹಾಗೆ ಮತ್ತು ಯಾರೂ ಇಲ್ಲ ಅಂತ ಹೇಳ್ಬೋದು. ಅಂದರೆ ನಾನು ಬೇರೆಯವ್ರನ್ನ ಅಷ್ಟು ದೂರದಲ್ಲ, ಆದರೆ ಸರ್ವಿಸ್ ಬಗ್ಗೆ ನಮ್ಮ ದಕ್ಷಿಣ ಕನ್ನಡದವರು ಯಾವ ಬ್ಯಾಂಕಲ್ಲೇ ಇರಲಿ, ಅವರು ಕೊಟ್ಟ ಸರ್ವಿಸ್ ಬೇರೆ ಎಲ್ಲಿ ಕೂಡ ಸಿಗೋದಿಲ್ಲ ಅಂತ ಸಾಮಾನ್ಯವಾಗಿ ಜನರಿಗಿರುವಂಥ ಒಂದು ಅಭಿಪ್ರಾಯ. ಮತ್ತು ಈಗ ಬ್ಯಾಂಕಿಗೆ ಬಂದರೆ, ಈಗ ನೀವು ಇವರೊಂದು ಹೇಳಿದ್ರು, ಈಗ ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಸಿಸ್ಟಮ್ಸ್ ಇದೆ ಹೇಳಿ. ಈಗ ನಮ್ಮ ವಿಜಯ ಬ್ಯಾಂಕಲ್ಲಿ ಹೇಳೋದಾದರೆ ಈ ತಂತ್ರಜ್ಞಾನವನ್ನು ಅಳವಡಿಸುವುದರಲ್ಲಿ ನಮ್ಮದು ತುಂಬ ಮುಂದಿದೆ. ಈಗ ನಮ್ಮಲ್ಲಿ ನಾವು ಇಲ್ಲೂ ಕೂಡ ಬ್ಯಾಂಕ್ ಕೂಡ ಅಷ್ಟೇ ಮುಂದಿದ್ರೆ ಸರಿಯಾಗ್ತದೆ, ಇಲ್ಲದಿದ್ದರೆ ಇದು ಕೆಲವು ಉಪಯೋಗಕ್ಕೆ ಬರದೇ ಇರ್ಬೋದು, ಅಥವಾ ಅವರು ಇದನ್ನು ಅಳವಡಿಸಿಕೊಳ್ಳಲಿಕ್ಕೆ ಮತ್ತೆ ಸಮಯ ತಗೊಳ್ಬೋದು. SBIಯಲ್ಲಿ ಬಹುಶಃ ಜನಸಾಮಾನ್ಯರಿಗೆ ಬಹಳ ಕೆಲವು ಬ್ರ್ಯಾಂಚ್ಗಳಿಗೆ ಹೋದಾಗ ಅಂಥ ಕಷ್ಟಗಳೆಲ್ಲ ನಾನು ಕಂಡ ಹಾಗೆ ನನಗೆ ಗೋಚರಿಕೆ ಆಗುತ್ತೆ. ವಿಜಯ ಬ್ಯಾಂಕ್ ಅಂಥ ಮಟ್ಟಿಗೆ ನಾವು ಕಾಣ್ತಾ ಇಲ್ಲ ಇಲ್ಲಿವರೆಗೂ ಕೂಡ. ಗ್ರಾಹಕ ಸೇವೆಗೂ ಸಂಬಂಧಪಟ್ಟಾಗೂ ಕೂಡ ಬೇರೆ ಬೇರೆ ಟೆಕ್ನಾಲಜಿಗಳು ಬದಲಾದ ಹಾಗೇನೂ ಕೂಡ ಅದನ್ನು ಪಕ್ಕಾ ಒಂದು ಇದು ಕೊಟ್ಟು ಹೇಳ್ತಾ ಇರುವಂತ ಕಾಣ್ತೇನೆ. ಸರ್, ಅಲ್ಲಿ ಗೋಯಲ್ ಅವರು ಒಂದಷ್ಟು ಕೆಲವು ಅಭಿಪ್ರಾಯಗಳನ್ನು ಗೋಯಲ್ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದು ತುಂಬ ಔಚಿತ್ಯಪೂರ್ಣವಾದಂಥದ್ದು ನನಗೆ ಅನ್ನಿಸ್ತದೆ. ಅವ್ರು ಏನು ಹೇಳಿದರು ಅಂದರೆ, ಈ 3 ಬ್ಯಾಂಕುಗಳಲ್ಲಿ 2 ಬ್ಯಾಂಕುಗಳು ಚೆನ್ನಾಗಿವೆ, ಇದು ಬ್ಯಾಂಕ್ ಆಫ್ ಬರೋಡಾ ಮತ್ತು ವಿಜಯ ಬ್ಯಾಂಕು. ಅದನ್ನು ಅವರೊಟ್ಟಿಗೆ ಮರ್ಜ್ ಮಾಡುವಂಥ, ವಿಲೀನಗೊಳಿಸುವಂಥ ದೇನಾ ಬ್ಯಾಂಕು ತುಂಬ ಲಾಸಲ್ಲಿದೆ. ಅದು ಅವ್ರೇನು ಹೇಳ್ತಾರೆ ಅಂದರೆ, ವೀಕ್ ಬ್ಯಾಂಕನ್ನು ಸ್ಟ್ರಾಂಗ್ ಬ್ಯಾಂಕ್ ಒಳಗೆ ಸೇರಿಸಿದಾಗ ಏನಾಗ್ತದೆ ಅಂದರೆ, ಅದರ ಪರಿಣಾಮ ಇನ್ನೊಂದು ಸ್ಟ್ರಾಂಗ್ ಬ್ಯಾಂಕ್ ಅಂತ ಆಗಬೇಕಾಗಿಲ್ಲ,
ಅದು ಕೂಡ ವೀಕ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಇದು ವೀಕ್ ಬ್ಯಾಂಕ್ಗಳು ಸ್ಟ್ರಾಂಗ್ ಬ್ಯಾಂಕ್ ಒಟ್ಟಿಗೆ ಮರ್ಜು ಮಾಡಿದಾಗ ಅದು ಕೆಳಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದು ಹೌದು ಅಂತ ನನಗೆ ಅನಿಸಿದೆ. ಯಾಕೆಂದ್ರೆ ಹಿಂದೆ ನಾನು ಆಗಲೇ ಹೇಳಿದ ಹಾಗೆ 2 ಬಾರಿ ಹಿಂದೆ ನಮ್ಮದು 2 ಘಟನೆಗಳಾಗಿದ್ದವು, ಮರ್ಜರ್ ಅದು ವಿಲೀನಗೊಂಡದ್ದು. ಮೊದಲನೇ ಬಾರಿ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾದವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಟ್ಟಿಗೆ ಸೇರಿದಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗ ಒಂದು ತುಂಬಾ ಎಫಿಷಿಯಂಟ್ ದಕ್ಷ ಬ್ಯಾಂಕ್ ಅಂತ ಹೆಸರಿತ್ತು ಅದಕ್ಕೆ 91-92 ದಶಕದಲ್ಲಿ. ಈ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆದ 450 ಕೋಟಿ ನಷ್ಟವನ್ನ ಒಂದು ಸ್ಟ್ರಾಂಗ್ ಬ್ಯಾಂಕ್ ಅಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೀರ್ಣಿಸ್ಕೊಳ್ಬೇಕಿದ್ರೆ ಅವ್ರಿಗೆ 3-4 ವರ್ಷ ತಗೊಂಡಿತ್ತು. ಅವರ ಬೆಳವಣಿಗೆ ಕುಂಠಿತ ಆಯಿತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದು. ಇನ್ನು ಮುಂದೆ ನೀವು 2004ಕ್ಕೆ ಬಂದಾಗ GTBಯ ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್ ಅನ್ನ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ತುಂಬಾ ಎಫಿಷಿಯಂಟ್ ಬ್ಯಾಂಕ್ ಅದು. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಆಗ ತುಂಬಾ ದಕ್ಷವಾದಂತ ಒಳ್ಳೆ ಲಾಭಾಂಶ ಎಲ್ಲ ಚೆನ್ನಾಗಿತ್ತು. ಅದು ಬ್ಯಾಂಕು ಒನ್ ಆಫ್ ದಿ ಬೆಸ್ಟ್ ಬ್ಯಾಂಕ್ಸ್ ಅಂತ ಅದರ ಬಗ್ಗೆ ಇದಿತ್ತು. ಅಂತ ಬ್ಯಾಂಕಿಗೆ 4 ವರ್ಷ ತಗೊಂಡಿತ್ತು. ಅವರು ಪುನಃ ಲಾಭಾಂಶ ಸರ್ಕಾರಕ್ಕೆ ಲಾಭಾಂಶ ಕೊಡ್ಲಿಕ್ಕೆ ಮತ್ತೆ 4 ವರ್ಷ ತಗೊಂಡಿತ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ಗೆ. ಏನಾಯ್ತು ಅಂತಂದ್ರೆ ಈ ನಷ್ಟವನ್ನ ನಷ್ಟವನ್ನ ಅದು ಜೀರ್ಣ ಮಾಡ್ಕೊಳ್ಬೇಕಿದ್ರೆ ಅದಕ್ಕೆ ತುಂಬ ಕಷ್ಟ ಆಯಿತು. ಅಂದರೆ ಏನಾಗ್ತದೆ ಇದರ ಪರಿಣಾಮ ಇದರಿಂದ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ನಷ್ಟವಾಗಿದ್ದಂಥ ಬ್ಯಾಂಕನ್ನು ಅತ್ಯಂತ ಕೆಳಮಟ್ಟ ನಿಕೃಷ್ಟವಾದಂಥ ಒಂದು ಬ್ಯಾಂಕನ್ನು ಇನ್ನೊಂದು ಬ್ಯಾಂಕ್ ಒಟ್ಟಿಗೆ ಮರ್ಜು ಮಾಡಿದರೆ ಅದರಿಂದ ಬೇಗ ನಿಮಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ 3 ಮರ್ಜು ಮಾಡೋದ್ರಿಂದ ಇನ್ನೂ ನಾವೊಂದು ದಕ್ಷವಾದ ಭದ್ರವಾದ ಬ್ಯಾಂಕನ್ನು ಮಾಡ್ತೇವೆ ಅಂತಂದರೆ ಅದು ಗಗನ ಕುಸುಮ ಅಂತಲೇ ನನಗೆ ಅನ್ನಿಸ್ತದೆ. ಇನ್ನೊಂದು ವಿಷಯವನ್ನು ಅವರು ಹೇಳಿದರು, ಗೋಯಲ್ ಅವರು, ಏನಂತಂದ್ರೆ ನೀವು ದೇನಾ ಬ್ಯಾಂಕನ್ನು ವೀಕ್ ಬ್ಯಾಂಕ್ ಇರೋಂಥ ದೇನಾ ಬ್ಯಾಂಕನ್ನು ಇನ್ನೊಂದರೊಟ್ಟಿಗೆ ಮರ್ಜು ಮಾಡೋದ್ರ ಮೊದಲೇ ದೇನಾ ಬ್ಯಾಂಕನ್ನು ನೀವು ಭದ್ರಗೊಳಿಸಬೇಕಿತ್ತು, ಅದನ್ನು ಸುಧಾರಿಸಬೇಕಿತ್ತು, ಅದರ ದಕ್ಷತೆಯನ್ನು ಹೆಚ್ಚಿಸಿ ಆಮೇಲೆ ಮತ್ತೆ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಅವರು ಹೇಳಿದರು. ಅದು ತುಂಬಾ ಔಚಿತ್ಯಪೂರ್ಣದ ಒಂದು ಸಲಹೆ ಅಂತ ನನಗೆ. ಯಾಕಂದ್ರೆ ಅನೇಕ ತಜ್ಞರ ಅಭಿಪ್ರಾಯ ಕೂಡ ಅದೇ ಇತ್ತು. ಈಗಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೀವು ನಮ್ಮ ಕೆಲವು ರಿಸರ್ವ್ ಬ್ಯಾಂಕಿನ ಗವರ್ನರ್ಸ್ರ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಿದ್ರೆ, ವೈ.ವಿ. ರೆಡ್ಡಿ ಅವರು, ವೇಣುಗೋಪಾಲ್ ರೆಡ್ಡಿ ಅವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ರು. ಅವರು ನಿಮ್ಮ ದೊಡ್ಡದಾದ ಮಾತ್ರಕ್ಕೆ ಬ್ಯಾಂಕು ಭದ್ರವಾಗಿರುತ್ತೆ ಅಂತ ಏನಿಲ್ಲ, ಒಂದು ಸಣ್ಣ ಬ್ಯಾಂಕು ಕೂಡ ಎಫಿಷಿಯಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಪ್ರಾಮುಖ್ಯ ನೀವು ಅಗತ್ಯ ಇದ್ದದ್ದೇನು ಅಂತಂದ್ರೆ ದೇನಾ ಬ್ಯಾಂಕ್ ಅನ್ನು ಸುಧಾರಿಸೋದು ಅಗತ್ಯ ಕ್ರಮ ಆಯಿತು, ಮರ್ಜು ಮಾಡುವಂತದ್ದಲ್ಲ. ಓಕೆ, ಇನ್ನೊಬ್ರು ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಬಾಲಕೃಷ್ಣ ಶೆಟ್ಟಿ. ನಮಸ್ಕಾರ ಸರ್. ಬಹುಶಃ ತಾವು ಕೂಡ ನಿವೃತ್ತ ಅಧಿಕಾರಿ ಅನಿಸ್ತದೆ ವಿಜಯ ಬ್ಯಾಂಕ್ ನಲ್ಲಿ. ನಾನು ವಿಜಯ ಬ್ಯಾಂಕ್ ಅಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿನ ಯೂನಿಯನ್ ನಲ್ಲಿ ಸಂಘಟನೆ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ, ಅದರ ವಿಜಯ ಬ್ಯಾಂಕ್ ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯದರ್ಶಿ ಆಗಿದ್ದೆ. ಆಮೇಲೆ ಬೆಂಗಳೂರಿನಲ್ಲಿ ಕೂಡ ಕಾರ್ಯದರ್ಶಿ ಆಗಿದ್ದೆ. ಓಕೆ, ಏನ್ ಹೇಳ್ತೀರಿ ಸರ್ ಈಗ ಈ ಕ್ರಮದ ಬಗ್ಗೆ, ಸರ್ಕಾರದ ಈ ನಿಲುವು? ನನ್ನ ಅಭಿಪ್ರಾಯದಲ್ಲಿ ಇದೊಂದು ರಫೇಲ್ ಹಗರಣ ತರದ ಒಂದು ಹಗರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಈ ದೇನಾ ಬ್ಯಾಂಕ್ ಅಂತೇಳಿ ಯಾವ್ದಿದೆ, ಈ 3 ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್ ಮತ್ತೆ ವಿಜಯ ಬ್ಯಾಂಕ್ ಇದೆಯಲ್ಲ, ಈ ದೇನಾ ಬ್ಯಾಂಕ್ ನಲ್ಲಿ ಈ ವರ್ಷ ಅವರದ್ದು ಮಾರ್ಚ್ ಎಂಡ್ ನಲ್ಲಿ NPA 16,361 ಕೋಟಿ ರೂಪಾಯಿ ಇದೆ. ಮೇ ತಿಂಗಳಲ್ಲಿ RBI ನವರು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಯಾವುದೇ ಸಾಲಗಳನ್ನ ಕೊಡಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಂತಹ ದೇನಾ ಬ್ಯಾಂಕ್ ನಲ್ಲಿ ಯಾರು ಸಾಲ ತಗೊಂಡಿದ್ದಾರೆ ಅದನ್ನ ಮುಚ್ಚಲಿಕ್ಕೋಸ್ಕರ ಈ ಪ್ರಾಫಿಟೇಬಲ್ ಬ್ಯಾಂಕ್ ಇದೆಯಲ್ಲ, ವಿಜಯ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾ, ಅದರೊಟ್ಟಿಗೆ ಮರ್ಜ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿ ಹೇಳುವಂತದ್ದು ಒಂದು ಪ್ರಮುಖವಾದ ಅಂಶ. ಆದ್ರಿಂದ ಈ ರಫೇಲ್ ಹಗರಣ ಅಷ್ಟೇ ದೊಡ್ಡದಾದ ಹಗರಣ ಇದು ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದೆ. ಒಂದು ಎರಡನೇ ಪ್ರಮುಖವಾದ ಅಂಶ, ಈ 3 ಬ್ಯಾಂಕ್ಗಳಲ್ಲಿ ಇದು ವಿಜಯ ಬ್ಯಾಂಕ್ ಅಂತೂ ನೆಟ್ ಪ್ರಾಫಿಟ್ ನಲ್ಲಿರುವಂತ ಬ್ಯಾಂಕ್. ಈ ವರ್ಷ ಈ ಒಂದು NPAಗೆ ಮೀಸಲಿಟ್ಟ ನಂತರನೂ ಕೂಡ 727 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ವಿಜಯ ಬ್ಯಾಂಕ್ ಮಾಡಿದೆ. ಆದ್ರೆ ಅಂತ ಒಂದು ಬ್ಯಾಂಕ್ ಅನ್ನ ಇವತ್ತು ಮರ್ಜು ಮಾಡೋದಿದೆಯಲ್ಲ, ಅದು ದೊಡ್ಡ ತೀರಾ ಕೆಟ್ಟ ಕೆಲಸ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ಬೇಕಾದದ್ದು, ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ಇಲ್ಲಿನ ಜನರಿಗೆ ಮಾಡಿದಂತ ಅವಮಾನ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಕೇವಲ ಬ್ಯಾಂಕ್ ನೌಕರರಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ಜನರಿಗೆ ಮಾಡಿದಂತ ಅವಮಾನ. 1931ರಲ್ಲಿ ಸ್ಥಾಪನೆ ಆಗಿರುವ ವಿಜಯ ಬ್ಯಾಂಕ್ ಇದೆಯಲ್ಲ,
60ನೇ ಇಸ್ವಿನಲ್ಲಿ ಬ್ಯಾಂಕ್ ಮುಳುಗುವಂತ ಸಂದರ್ಭ ಇದ್ದಾಗ ಇಲ್ಲಿನ ನೌಕರರು, ಇಲ್ಲಿನ ಜನರು ಅದಕ್ಕೆ ದೊಡ್ಡ ರೀತಿಯಲ್ಲಿ ತ್ಯಾಗ ಮಾಡಿದ್ದಾರೆ. ಹೌದು. ಅಂತ ತ್ಯಾಗದಿಂದ ಬೆಳೆದು ಬಂದಂತ ಬ್ಯಾಂಕ್ ಅನ್ನ ಇವತ್ತು ಇನ್ನೊಂದು ಇರೋದೇ ಇಲ್ಲ ಅಂತೇಳಿ ಹೇಳುವಂತ ಪರಿಸ್ಥಿತಿ ಇದೆಯಲ್ಲ. ಮೂಲ ಬಂಡವಾಳ ಅನ್ನುವಂಥದ್ದು ಇಲ್ಲಿನ ಜನರದ್ದು, ಅದು ಬಹಳ ಕಷ್ಟಪಟ್ಟವರು ಸೇಕರಿಸಿ ಮಾಡಿದ ಬ್ಯಾಂಕ್ ಅದು, ಕೃಷಿಕರು ಆರಂಭ ಮಾಡಿದ ಬ್ಯಾಂಕ್ ಅದು. ಸೊ ಅಂತ ಬ್ಯಾಂಕ್ ಅನ್ನ ಇವತ್ತು ಒಂದ್ ಕಡೆ ಈ ಸಾಲ ಮಾಡಿದವರನ್ನ ಆ ಸಾಲ ಮುಚ್ಚಿ ಹಾಕ್ಲಿಕ್ಕೆ ಬೇಕಾಗಿ ಮರ್ಜಿ ಮಾಡ್ತಾ ಇರುವಂತದ್ದು, ಇದು ದೊಡ್ಡ ಹಗರಣ, ಇದು ಮಾಡಬಾರ್ದು ಅಂತೇಳಿ ಹೇಳುವಂತದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಅಂಶ ಇದರಲ್ಲಿ ಹೇಳ್ಬೇಕಾಗಿದ್ದು, ನನ್ನಂತ ಅದರಲ್ಲಿ ಕೆಲಸ ಮಾಡಿ ಅದರಲ್ಲಿ ಪೆನ್ಷನ್ ತಗೊಳ್ತಾ ಇರುವಂತ ನನ್ನಂತವರಿಗೆ ಒಂದು ಭಾವುಕತೆ ಇದೆ, ಒಂದು ಎಮೋಷನಲ್ ಸೆಂಟಿಮೆಂಟ್ ಇದೆ. ಅದು ಅಂತದ್ದು ಇವತ್ತು ಸಾಧಾರಣ ಒಂದು 20-30 ಸಾವಿರ ಜನ ಇವತ್ತು ಎಕ್ಸಿಸ್ಟಿಂಗ್ ನೌಕರರು ಮತ್ತೆ ರಿಟೈರ್ ಆದವರು, ಅವರಿಗೆಲ್ಲರಿಗೂ ಕೂಡ ಅವರ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತೇಳಿ ಹೇಳ್ತೀನಿ. ಆ ಸಂಬಂಧವಾಗಿ ಈ ಕರಾವಳಿ ಜಿಲ್ಲೆ, ಅದರಲ್ಲಿ ಉಡುಪಿ ಮಂಗಳೂರಿನಲ್ಲಿ 3 ಜನ ಎಂಪಿಗಳು, ಒಂದು 12 ಜನ ಶಾಸಕರು ಈ ಜಿಲ್ಲೆಯಿಂದ ಆಗಿ ಹೋಗಿದ್ದಾರೆ. ಇವರಿಗೆ ಅದು ಅವಮಾನ ಆಗಬೇಕು ಅಂತೇಳಿ ಹೇಳುವಂತ ಅಂಶನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ. ಎಸ್ ಸರ್, ಬಾಲಕೃಷ್ಣ ಶೆಟ್ಟಿ ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಒಳ್ಳೆ ಮಾತನ್ನ ಹೇಳಿದ್ರಿ. ಬಹುಶಃ ನಾನು ಕಲಿತ ಶಾಲೆ ಮುಚ್ಚಿದಂತ ಅನುಭವ ಇದು. ನಾವು ಕಟ್ಟಿದಂತ ಬ್ಯಾಂಕ್ ಇದು, ನಾವು ಕಟ್ಟಿದ ಬ್ಯಾಂಕ್ ಅನ್ನು ನಾವು ಮುಚ್ಚುತ್ತಾ ಇದ್ದೇವೆ. ಯಾರು ನಾವು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಈಗ. ಸೊ ಸರ್ಕಾರದ ಕೈ ಕೊಟ್ಟು ಬಿಟ್ಟಿದ್ದೇವೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಬಾಲಕೃಷ್ಣ ಶೆಟ್ಟಿ ಅವರು, ನಿವೃತ್ತ ವಿಜಯ ಬ್ಯಾಂಕ್ನ ಅಧಿಕಾರಿಯವರು, ಅವರು ಒಂದು ಮಾತನ್ನ ಹೇಳಿದರು. ಇಲ್ಲಿ ಬಹಳ ಫೀಲ್ ಆಗುವಂಥದ್ದು ಏನಂತ ಹೇಳಿದ್ರೆ, ಇದು ನಮ್ಮ ಬ್ಯಾಂಕ್, ನಾನು ದುಡಿದಂಥ ಬ್ಯಾಂಕ್. ಜೊತೆಗೆ ಅವರು ಇನ್ನೊಂದು ಮಾತು ಹೇಳಿದ್ರು, ಒಂದು ಬ್ಯಾಂಕ್ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ 80 ವರ್ಷದ ಹಿಂದೆ ಆ ಬ್ಯಾಂಕನ್ನು ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಆ ಬ್ಯಾಂಕನ್ನು ಸ್ಥಾಪನೆ ಮಾಡಿದಾರಲ್ಲ, ಅವರೆಷ್ಟು ಕಷ್ಟಪಟ್ಟಿರ್ಬೋದು. ತನ್ನಲ್ಲಿದ್ದಂಥ ದುಡ್ಡನ್ನು ಬ್ಯಾಂಕಲ್ಲಿ ಹಾಕಿ ಇನ್ನೊಬ್ಬರಿಗೆ ಅವರು ಸಾಲ ಕೊಟ್ಟರು. ಅದು ಎಷ್ಟೊಂದು ಧ್ಯೇಯ ಅದು. ಬಹುಶಃ ವಿಜಯ ಬ್ಯಾಂಕ್ನ ಸುಂದರಾಮ್ ಶೆಟ್ಟರ್ ಆಗಿರ್ಬೋದು, ಅಥವಾ ಕೆನರಾ ಬ್ಯಾಂಕ್ ಸ್ಥಾಪನೆ ಮಾಡೋ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಆಗಿರಬಹುದು, ಅದೇ ರೀತಿಯಲ್ಲಿ ಹಾಜಿ ಅಬ್ದುಲ್ಲಾ ಅವರು ಕಾರ್ಪೊರೇಷನ್ ಬ್ಯಾಂಕ್, ಆ ಬ್ಯಾಂಕ್ ಅನ್ನು ಕೂಡ ಇಲ್ಲಿಂದ ಬೆಂಗಳೂರಿಗೆ ಹೆಡ್ ಆಫೀಸ್ ಅಲ್ಲಿಗೆ ಇದು ಮಾಡಬೇಕು ಅಂತ ಅನ್ನುವಂಥ ಒಂದು ರೀತಿಯಲ್ಲಿ ಮಾತುಕತೆ ಎಲ್ಲ ಆಗಿ ಹೋಗಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಬಹಳ ಫೀಲ್ ಆಗ್ತದೆ. ಇವತ್ತೇನೋ ಒಂದು ಬ್ಯಾಂಕ್ ಅನ್ನು ಮತ್ತೊಂದು ಕಡೆ ಒಂದು ಮರ್ಜ್ ಮಾಡಿಕೊಳ್ಳುವಂಥ ಪ್ರಯತ್ನಗಳಾಗ್ತದೆ. ಆದರೆ ಅದರ ಜೊತೆಗೆ ನಮ್ಮ ಒಂದು ಅವಿನಾಭಾವ ಸಂಬಂಧ, ನಮ್ಮ ಹಿರಿಯರ ಬಹಳ ಶ್ರಮ ಇದೆ ಅಂತ ಅನ್ನುವಂಥದ್ದು ಏನು ಹೇಳ್ತೀರಿ ರಾಜರಾಮ್ ಶೆಟ್ಟರ್? ಹೌದು ಸರ್, ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸುಂದರಾಮ್ ಶೆಟ್ಟರ್ ಅಂತ ಒಂದು ಧೀಮಂತ ವ್ಯಕ್ತಿತ್ವ ಬೇರೆ ಯಾರು ಇರ್ಲಿಕ್ಕಿಂತ ಹೇಳ್ಬೋದು. ಹೌದು, ಅದೇ ಅವರು ಹೇಳಿದ, ಈಗ ಬಾಲಕೃಷ್ಣ ಶೆಟ್ಟಿ ಹೇಳಿದಾಗೆ 1962ರಲ್ಲಿ ಈ ಬ್ಯಾಂಕು ಆಲ್ಮೋಸ್ಟ್ ಲಾಸ್ ಆಗಿ ಬೇರೆ ಬ್ಯಾಂಕಲ್ಲಿ ವಿಲೀನ ಆಗುವ ಸ್ಥಿತಿ ಬಂದಿತ್ತು. ಆಗ ಇವರು ಈ ಬ್ಯಾಂಕಿನ ಚುಕ್ಕಾಣಿ ಹಿಡಿದು 69ರ ಸುಮಾರಿಗೆ ಅವರು 9 ಬ್ಯಾಂಕನ್ನು ಈ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಮಾಡಿಸಿದ್ರು. ನೋಡಿ, ಏನೊಂದು ಕನಸು ಮತ್ತು ಏನೊಂದು ಧ್ಯೇಯ. 70sಲ್ಲಿ ಪ್ರತಿ ನೀವು ಆಗ ಪೇಪರ್ ನೋಡಿರ್ಬೋದು, ದಿವಸ ನಮ್ಮ ವಿಜಯ ಮ್ಯಾನ್ ಒಂದು ಫ್ಲಾಗ್ ಹಿಡ್ಕೊಂಡು ಡೈಲಿ ಆಲ್ಮೋಸ್ಟ್ ಬ್ರಾಂಚ್ ಓಪನ್ ಆಗ್ತಾ ಇತ್ತು. ಒಂದೇ ದಿವಸ ಒಂದು 27 ಬ್ರಾಂಚ್ ಓಪನ್ ಆದ ಇದು ಕೂಡ ಇದೆ. ಅಂದರೆ ಈಗಿನ ಸಮಯದಲ್ಲಿ 27 ಬ್ರಾಂಚ್ ಓಪನ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ಆ ಟೈಮಲ್ಲಿ ಬ್ರಾಂಚ್ಗಳೇ ಒಂದು 400-500 ಒಳಗೆ ಇತ್ತು. ಆಗ ಒಂದು ದಿವಸಕ್ಕೆ 27 ಬ್ರಾಂಚ್ ಓಪನ್ ಮಾಡೋದು ಸಣ್ಣ ಸಂಗತಿ ಅಲ್ಲ. ಸಾಧಾರಣ 9,000 ಜನರಿಗೆ 9,000ಕ್ಕಿಂತ ಜಾಸ್ತಿ ಜನರಿಗೆ ಅವರು ಇಲ್ಲಿ ಜಾಬ್ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಸೊ ಅಂತ ಸರ್, ಇಲ್ಲಿ ಅವರು ಮಾತಾಡೋ ಒಂದು ವಿಚಾರವನ್ನು ಹೇಳಿದರು. ಅಂದರೆ ಈ ಬ್ಯಾಂಕ್ ವಿಲೀನ ಅನ್ನೋದು ಕೂಡ ಒಂದು ಹಗರಣ ಇದ್ದ ಹಾಗೆ. ಇಲ್ಲಿ ಸಾಲಗಾರರನ್ನ ಸಾಲ ತೆಗೆದು ಕೊಡದೆ ಎಲ್ಲೋ ಏನು ಓಡಿ ಹೋಗಿದಾರಲ್ಲ, ಇಂಥವರೆಲ್ಲ ರಕ್ಷಣೆ ಮಾಡುವಂಥ ಒಂದು ಕುತಂತ್ರದ ಭಾಗ ಅಂತ ಅನ್ನುವಂಥದ್ದು. ಬಹುಶಃ ಅದು ಸ್ವಲ್ಪ ಮಟ್ಟಿಗೆ ಅದು ಸರಿ ಅಂತ ಭಾವನೆ ಬರೋದು ಸಹಜ. ಅದು ಯಾತಕ್ಕಂದ್ರೆ ನೀವು ದೇನಾ ಬ್ಯಾಂಕ್ನಲ್ಲಿ ಅಷ್ಟು ಬೃಹತ್ತಾದ ಕೆಟ್ಟ ಸಾಲಗಳಿದ್ರೆ ಅದನ್ನ ಪುನಃ ರಿಕವರ್ ಮಾಡುವಂತ ಪ್ರಯತ್ನಗಳ ಬಗ್ಗೆ ನೀವು ಇದು ಕಾಳಜಿ ವಹಿಸಬೇಕಿತ್ತು. ಅದರ ಬದಲು ಈಗ ಏನಾಗ್ತದೆ, ಅದು ಇಡೀ ದೇನಾ ಬ್ಯಾಂಕ್ ಅನ್ನು ನೀವು
ಬ್ಯಾಂಕ್ ಆಫ್ ಬರೋಡದೊಟ್ಟಿಗೆ ಮರ್ಜ್ ಮಾಡಿದಾಗ ದೇನಾ ಬ್ಯಾಂಕ್ ಮುಳುಗಲಿಕ್ಕೆ ಕಾರಣವೇನು, ನಷ್ಟಕ್ಕೆ ಕಾರಣವೇನು, ಆ ಕಾರಣಗಳನ್ನು ಹುಡುಕಿ ಎಲ್ಲಿದೆ ಎಲ್ಲಿ ಅಂತ ನೋಡ್ಬೇಕು. ಅದು ಮಾಡುವ ಮೊದಲೇ ನೀವು ಅದನ್ನ ಮರ್ಜು ಮಾಡಿಬಿಟ್ರೆ ಅದು ಸಾಗರದೊಳಗೆ ಸ್ವಲ್ಪ ಹೋಗಿ ಬಿದ್ದ ಹಾಗೆ ಆಯ್ತು ಅಷ್ಟೇ. ಹೌದು, ನಿಮ್ಗೆ ಇದಕ್ಕೆ ಕಾರಣ ಪತ್ತೆ ಹಚ್ಚುವ ನಿಮ್ಗೆ ಅದಕ್ಕೆ ಒತ್ತಾಸೆ ಏನು ಇರುವುದಿಲ್ಲ ಸರ್ಕಾರದ ಮೇಲೆ. ಆ ಮಟ್ಟಿಗೆ ಅದೊಂದು ಹಗರಣದ ಹಾಗೆ. ಜೊತೆಗೆ ನಾವು ಕೂಡ ಗ್ರಾಹಕರು ಎಲ್ಲರೂ ಕೂಡ ಆಯ್ತಲ್ಲ ಒಟ್ಟಾಯ್ತು ಅಷ್ಟೇ ಅಂತ ನೋಡಿ ಅದನ್ನೆಲ್ಲ ಸಾರಿಸಿದ ಹಾಗೆ ಆಯ್ತು ಅಷ್ಟೇ. ದೇನಾ ಬ್ಯಾಂಕ್ ಅಲ್ಲಿ ಏನು ಸಾಲಗಳಿದ್ದವು, ಕೆಟ್ಟ ಸಾಲಗಳಿದ್ದವು, ಅದನ್ನೆಲ್ಲ ಒಂದು ಎಲ್ಲ ಕಾರ್ಪೆಟ್ ಒಳಗೆ ನಾವು ವಾಷಿಂಗ್ ಅಂಡರ್ ದಿ ಕಾರ್ಪೆಟ್, ಬ್ರಿಂಗಿಂಗ್ ಅಂಡರ್ ದಿ ಕಾರ್ಪೆಟ್ ಅಂತ ಹೇಳ್ತೇವೆ, ಆ ತರ ಮಾಡಿದಾಗ ಆಗ್ತದೆ ಅಷ್ಟೇ. ಅದ್ರ ಸರ್ಕಾರ ಹೇಳ್ಬೋದು ನಾವು ಅದೆಲ್ಲ ಸರಿ ಮಾಡ್ತೀವಿ ಅಂತ. ಈಗ ಇವರು ಕೂಡ ಈ ಎರಡು ಬ್ಯಾಂಕುಗಳ ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ಮತ್ತೆ ಬ್ಯಾಂಕ್ ಆಫ್ ಬರೋಡಾದ ಮುಖ್ಯಾಧಿಕಾರಿಗಳು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಹೇಳಿದ್ದಾರೆ ಇಲ್ಲ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಅಂತ ಹೇಳಿದ್ದಾರೆ. ಶಂಕರ್ ನಾರಾಯಣನ್ ಹೇಳಿದ್ರು ಏನಂತ ನಮ್ದು ವ್ಯವಹಾರ ಬೆಳೀತದೆ, ಕೆಟ್ಟ ಸಾಲ ಕಮ್ಮಿ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಹೆಚ್ಚು ಲಾಭದಾಯಕ ಜಯಕುಮಾರ್ ಬ್ಯಾಂಕ್ ಆಫ್ ಬರೋಡಾದವರು ಅದೇ ಹೇಳಿದ್ರು. ಆದ್ರೆ ದೇನಾ ಬ್ಯಾಂಕಿನಲ್ಲಿ ಕೆಟ್ಟ ಸಾಲ ಅದ್ ಯಾಕೆ, ಅದನ್ನ ರಿಕವರ್ ಮಾಡ್ಲಿಕ್ಕೆ ನೀವು ಏನು ಪ್ರಯತ್ನ ಮಾಡ್ತೀರಿ ಅಂತ ಹೇಳೋದ್ರ ಬಗ್ಗೆ ಯಾರು ಕೂಡ ಸೂಚನೆ ಕೊಟ್ಟಿಲ್ಲ. ಆ ಮಟ್ಟಿಗೆ ಅದನ್ನ ಅದಕ್ಕೆ ಚಾಪೆ ಅಡಿಗೆ ಹೋದ ಹಾಗೇನೆ ಅದು, ಅದ್ರ ಬಗ್ಗೆ ಇನ್ನೇನು ರಿಕವರಿ ಎಫರ್ಟ್ ಏನೂ ಆಗುದಿಲ್ಲ ಅಂತ ಅನಿಸ್ತದೆ. ನಾವು ಬ್ಯಾಂಕಿನ ಒಂದು ಪ್ರತ್ಯೇಕ ಬ್ಯಾಂಕಿನ ಕಥೆಗಿಂತಲೂ ಪ್ರಮುಖವಾದ ಒಂದು ಅಂಶ ನಾವು ಗಮನಿಸಬೇಕಾದ, ಸಾರ್ವಜನಿಕರು ಕೂಡ ಗಮನಿಸಬೇಕಾದ ಅಂತಂದ್ರೆ ವಿಲೀನಗೊಂಡದ್ರಿಂದ ಜನರಿಗೆ ಪ್ರಯೋಜನ ಆಗ್ತದ ಅಂತ. ಯಾವುದೇ ದೇಶದ ಅನುಭವದಲ್ಲಿ ಕೂಡ ವಿಲೀನದಿಂದಾಗ ಪ್ರಯೋಜನ ಆದ್ದಿಲ್ಲ. ನಮ್ಗೆ ಹಲವಾರು ಇದರ ಬಗ್ಗೆ ಮಾಹಿತಿಗಳಿವೆ. ಬೇರೆ ಬೇರೆ ದೇಶಗಳಲ್ಲಿ ಉದಾಹರಣೆಗೆ ಅದರ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂತ ಇದೆ, ಅಂತಾರಾಷ್ಟ್ರೀಯ ಪಾವತಿ ಬ್ಯಾಂಕ್ ಅಂತ, ಇತ್ಯರ್ಥ ಬ್ಯಾಂಕ್ ಅಂತ ಹೇಳ್ತಾರೆ, ಅವರ ಒಂದು ಸ್ಟಡಿ ಪ್ರಕಾರ. ಮತ್ತೆ ದೇಶದ ಇಡೀ ಜಗತ್ತಿನಲ್ಲೇ ಒಂದು ಆರ್ಥಿಕ ವಿಚಾರಗಳಿಗೆ ಮೀಸಲಾದ ಒಂದು ಪತ್ರಿಕೆ ಇದೆ, ಇಕಾನಮಿಸ್ಟ್ ಅಂತ. ಅವರಲ್ಲೇ ಒಂದು ದೊಡ್ಡ ಲೇಖನದಲ್ಲಿ ನಾನು ಓದಿದ ನೆನಪಿದೆ ಏನು ಅಂತಂದ್ರೆ, ಈ ವಿಲೀನದಿಂದಾಗಿ ಸ್ಪರ್ಧೆ ಕಮ್ಮಿ ಆಗ್ತದೆ. ನಿಮಗೆ 28 ಬ್ಯಾಂಕ್ ಇರುವಲ್ಲಿ 20 ಬ್ಯಾಂಕ್ ಆದಾಗ ಸ್ಪರ್ಧೆ ಕಮ್ಮಿ ಆಯಿತು. ಸ್ಪರ್ಧೆ ಕಮ್ಮಿ ಆದಾಗ ತೊಂದರೆ ಆಗೋದು ಗ್ರಾಹಕರಿಗೆ ಅಂತ ಆ ಪತ್ರಿಕೆ ವರದಿಯಾಗಿದೆ. ಎರಡನೇದಾಗಿ ದೈತ್ಯರಾದವರು ಅಂದ್ರೆ ಅಷ್ಟು ದೊಡ್ಡದಾದವರು ಕುಬ್ಜರಿಗಿಂತ ಎಫಿಷಿಯಂಟ್ ಅಂತ ಏನು ಹೇಳಲಿಕ್ಕೆ ಆಗೋದೇ ಇಲ್ಲ ಅಂತ ಅದು ತೋರಿಸಿಕೊಟ್ಟಿದ್ದಾರೆ, ಹೇಳಿದ್ದಾರೆ ಅವರು. ಸಣ್ಣದ ಸ್ಮಾಲ್ ಈಸ್ ಮೋರ್ ಬ್ಯೂಟಿಫುಲ್ ಆಲ್ವೇಸ್, ಸ್ಮಾಲ್ ಈಸ್ ಬ್ಯೂಟಿಫುಲ್, ಬಿಗ್ ಈಸ್ ನಾಟ್ ನೆಸೆಸರಿಲಿ ಎಫಿಷಿಯಂಟ್ ಅಂತ ಅವ್ರು ಹೇಳಿದರು. ಆಮೇಲೆ ವಿಲೀನದಿಂದ ಏನು ಪ್ರಯೋಜನ ಲಾಭ ಲಭಿಸ್ತದ ಅದು ಬರೇ ಒಂದು ಅವರ ಪ್ರಕಾರ ಮಿರಾಜ್ ಅಂತ ಹೇಳಿದ್ರು, ಅಂದ್ರೆ ಗಗನ ಕುಸುಮ ಅಂತ ಅಷ್ಟೇ, ಹೊರತು ಅದರಿಂದ ಪ್ರಯೋಜನ ಆಗಿಲ್ಲ ಅಂತ ಇಕಾನಮಿಸ್ಟ್ ಅಂತ ಒಂದು ಪೇಪರ್ನವರು ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳಿದಾಗೆ ನಮ್ಮ ಗವರ್ನರ್ ಆಗಿದ್ದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ದ ವೈವಿ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ ಅದು ಪ್ರಯೋಜನ ಆಗ್ತದೆ ಅಂತ ಏನಿಲ್ಲ. ನಾವು ಆದ್ರಿಂದ ಅದು ಸರ್ಕಾರದ ನೀತಿ ಇದ್ರೂ ಕೂಡ ಆ ನೀತಿ ಆರ್ಥಿಕವಾಗಿ ಎಷ್ಟು ಸಮಂಜಸ, ಅದರ ಉದ್ದೇಶಿತ ಉದ್ದೇಶಗಳೇನಿರ್ತದ ಅದರನ್ನ ಸಾಧಿಸಲಿಕ್ಕೆ ಆಗ್ತದ ಇಲ್ಲ ಒಂದು ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಅನುಭವ ಏನಾಗಿದೆ, ಮೊದಲಿನ ಅನುಭವ ಏನಾಗಿದೆ, ಇವತ್ತು ಹಾಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಸರ್, ರಾಜರಾಮ್ ಶೆಟ್ಟಿ, ಕೊನೆಯದಾಗಿ ಕೇಳ್ತಾ ಇರುವಂಥದ್ದು ಅಂದರೆ ನಮ್ಮವರು, ನಮ್ಮ ಜಿಲ್ಲೆಯವರು, ಉಭಯ ಜಿಲ್ಲೆಯವರು ಒಂದೊಮ್ಮೆ ಬ್ಯಾಂಕನ್ನು ಕಟ್ಟಿದವರು, ಬ್ಯಾಂಕಲ್ಲಿ ಇದ್ದವರು, ಬ್ಯಾಂಕಿನ ಎಂಪ್ಲಾಯಿಗಳು ಎಲ್ಲಿದ್ದರೂ ಕೂಡ ದಕ್ಷಿಣ ಕನ್ನಡ ಉಡುಪಿಯವರು ಬ್ಯಾಂಕ್ಗಳು, ಬ್ಯಾಂಕಿನವರು ಅಂತ ಎಲ್ಲಿದ್ದಾರೆ ಈಗ? ಇನ್ನು ಬ್ಯಾಂಕಿಂಗ್ ಎಕ್ಸಾಮ್ ನಮ್ಮವ್ರು ಕೂತ್ಕೊಳ್ತಾ ಇಲ್ವಾ? ಬೇಡ ಅಂತ ಆಗಿದೆಯಾ? ಅಲ್ಲ, ನಾನು ರಾಷ್ಟ್ರೀಕೃತ ಬ್ಯಾಂಕ್ ಇಡೀ ಭಾರತದವರು ಎಲ್ಲೂ ಬೇಕಾದ್ರೂ ಕೆಲಸ ಮಾಡ್ತಾರೆ, ಬೇರೆ ಹಿಂದಿಯವರು ಅಥವಾ ತಮಿಳಿನವರು ಬಂದರೆ ಅದೇ ಬಿಡಿ. ಆದರೆ ಯಾಕಿಲ್ಲ ನಮ್ಮವರು ನಮ್ಮ ಬ್ಯಾಂಕುಗಳಲ್ಲಿ? ಅಂದರೆ ಯಾರು ಕೂತ್ಕೊಳ್ಳೋದು ಅಂತ ಏನಲ್ಲ, BSRB ಏನಂತ ಹೇಳ್ತಾರೆ, ಏನು ಬ್ಯಾಂಕಿಂಗ್ ನಮ್ಮ ರಿಕ್ರೂಟ್ಮೆಂಟ್ ಏಜೆನ್ಸಿ ಅದರಲ್ಲಿ ಕೂತ್ಕೊಳ್ತಾರೆ. ಬಟ್ ಇಲ್ಲಿಯವರು ಯಾಕೋ ಏನೋ ರೀಸನ್ ಇರ್ಬೋದು, ಅದನ್ನು ಕಂಡುಹಿಡಿಬೇಕು. ಅದಕ್ಕೆ ಬೇಕಾದಂಥ ಇಲ್ಲಿ ಟ್ರೈನಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕು. ನಮಗೆ ಬೇಕಿದ್ರೆ ಅದನ್ನೆಲ್ಲ ನಾವು ಮೂಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು. ಅದು ಮತ್ತೊಂದೇನೆಂದರೆ, ಈಗ ನಾವು ಹೇಳಿದೆ, ನಾನು ಸುಂದರಾಮ್ ಶೆಟ್ಟರ್ ವಿಷಯ ಹೇಳಿದೆ ನೋಡಿ. ಸುಂದರಾಮ್ ಶೆಟ್ಟರು 70s ಎಲ್ಲ ಈಗ ನಮ್ಮ ರಿಟೈರ್ ಆದವರೆಲ್ಲ 70s ಜಾಯ್ನ್, ಅವರೇ ಕೆಲಸ ಕೊಟ್ಟಿದ್ದಾಗ ನಮಗೆ ಅವರಿಗೆಲ್ಲ ಅವ್ರು ದೇವರಿದ್ದಾಗೆ. ಹೌದು, ಅವ್ರದ್ದೊಂದು ಧ್ಯೇಯ ಬೇರೆನೇ ಇತ್ತು, ಈ ಬ್ಯಾಂಕನ್ನು ಸುದೃಢ ಬ್ಯಾಂಕ್ ಮಾಡಬೇಕಂತೇಳಿ. ನಾವೀಗ 1931 ಅಂದರೆ 2031 ನಾವೀಗ ಸೆಂಟಿನರಿ ಇಯರ್ ನೋಡಬೇಕಾಗಿತ್ತು. ಈಗ ಇರ್ತದ ಅಲ್ಲಿವರೆಗೆ ಇರ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಇವರೆಲ್ಲ ಇಷ್ಟು ಜನ ಎಲ್ಲ ಕೂಡಿ ಮಾಡಿದ ಬ್ಯಾಂಕು, ಅವ್ರದ್ದು ಧ್ಯೇಯವನ್ನೇ ನಾವೀಗ ಬಿಟ್ಟು ನಾವು ಬೇರೆ ಏನೇನು ಮಾಡ್ತಾ ಇದ್ದೇವೆ. ಒಬ್ಬರು ಇವರು ಥಾಮಸ್ ಅರ್ನಾಲ್ಡ್ ಒಬ್ರು ಹೇಳ್ತಾರೆ, 2 things we ought to learn from the history. One is that we are not in ourselves superior to our fathers. Another is that we are shamefully inferior to them. If we do not advance beyond them, ಅಂದರೆ ಆದ್ಮೇಲೆ ಹೋದರೆ ನಾವು ಶೇಮ್ಫುಲ್ಲಿ ನಾವು ಇನ್ಫೀರಿಯರ್ ಅಂತೇಳಿ.
ಹಾಗಾಗಿ ಏನು ಮಾಡ್ಬೋದು? ವಿಜಯ ನಮ್ಮದಾಗಬಹುದಾ? ನಾವು ಅದನ್ನು ಆಶಿಸ್ತಿದ್ದೇವೆ ಅಷ್ಟೇ. ಎಸ್, ಆಶಿಸ್ತೇವೆ ಸರ್. ಉದ್ಯೋಗಿಗಳ ಮೇಲೆ ಕೂಡ ತುಂಬ ಪ್ರಭಾವ ಬೀಳ್ತದೆ. ಯಾಕೆಂದರೆ ನನ್ನದು ಎಂಬ ಒಂದು ಭಾವನೆ ತಪ್ಪಿ ಹೋಗ್ತದೆ. ನಾನು ಬ್ಯಾಂಕ್ ಬೇರೆಯೊಂದಿಗೆ ಮರ್ಜರಾಗ ಆ ಒಂದು ವೃತ್ತಿ ಸಂಸ್ಕೃತಿ ಬಗ್ಗೆ ನಾನು ಯಾವುದು ಮೊದಲು ಹೇಳಿದ್ದೇನೆ ಅದು ಕೂಡ ತುಂಬ ಅದಕ್ಕೆ ಧಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಅನುಭವ ಕೂಡ ಹಾಗೆ ಆಗಿದೆ. ಆದ್ದರಿಂದ ಅದನ್ನು ಕೂಡ ನಾವು ಗಮನಕ್ಕೆ ತಗೊಳ್ಬೇಕಾಗ್ತದೆ. ಮತ್ತು ನೀವು ಇನ್ನೊಂದು ಕೇಳಿದ ಪ್ರಶ್ನೆ ಏನಂತಂದರೆ, ಈಗ ಯಾಕೆ ಬ್ಯಾಂಕಿಗೆ ಜನರು ಬರ್ತಾ ಇಲ್ಲ ಅಂತ. ಬಹುಶಃ ಇದು ಎಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಜನರಿಗೆ ಬಹುಶಃ ಬೇರೆ ಗ್ರಾಹಕರು ಜಾಸ್ತಿ ಆಗಿದ್ದಾರೆ, ಎಂಪ್ಲಾಯೀಸ್ ಕಡಿಮೆ ಆಗಿದ್ದಾರೆ ಒಂದು. ಅದ್ರ ಜೊತೆಯಲ್ಲಿ ನಮ್ಮ ಊರಿನವರು ಕಾಣ್ತಾ ಇಲ್ಲ. ಅಲ್ಲಿ ಎಲ್ಲೋ ಅಲ್ಲ ಹಿಂದಿ ಮಾತಾಡಲಿ, ಬೇರೆ ಏನೋ ಮಾತಾಡಲಿ, ಆದರೆ ನಮಗೆಲ್ಲೋ ನಮ್ಮವರೇ ಇದ್ದಾರಲ್ಲ, ನಮಗೆ ಹೆಚ್ಚದು. ಅಂದರೆ ಉಡುಪಿ ದಕ್ಷಿಣ ಕನ್ನಡಿಗರಿಗೆ ಜಾಸ್ತಿ ನಮ್ಮವರೇ ಬೇಕು. ನಮ್ಮವರು ಕಂಡ್ರೆ ಎಲ್ಲೋ ಬೆಂಗಳೂರಿಗೆ ಹೋದಾಗ, ಮತ್ತೊಂದು ಊರಿಗೆ ಹೋದಾಗ ಅಲ್ಲಿ ನಮ್ಮವರಿದ್ದಾರೆ ಅಂದರೆ ಬೇರೆಲ್ಲರನ್ನು ಬಿಟ್ಟು ನಮ್ಮೂರಿನವರು ಒಟ್ಟಾಗ್ತಾರೆ. ಅದು ಅವರು ಹೇಳಿದಾಗೆ ಭಾವುಕತನ, ನಮ್ಮದು ಭಾವುಕತೆ ಇದೆ ಆ ಬ್ಯಾಂಕ್ ಅಂತ ನಮ್ಮದು ಎಂಬ. ಆದರೆ ಈಗೇನಾಗ್ತದೆ ಅಂದರೆ ಹೊಸ ಪೀಳಿಗೆಯವರಿಗೆಲ್ಲ ಬೇರೆ ಬೇರೆ, ನಾವು ಗ್ರೀನರ್ ಪಾಸ್ಟರ್ಸ್ ಅಂತ ಹೇಳ್ತೇವೆ, ಏನು ಹೇಳ್ತೇವೆ ಅದಿದೆ. ಬೇರೆ ಬೇರೆ ಉದ್ಯೋಗ ಅವಕಾಶಗಳಿದೆ, ಹಾಗೆ ಬೇರೆ ಕಡೆ ಹೋಗ್ತಾರೆ. ಬ್ಯಾಂಕು ಬೇಡ ಎಂಬ ಒಂದು ಭಾವನೆ ಬಹುಶಃ ಇದೆ. ಅದರಿಂದಾಗಿ ಬಹುಶಃ ಹೆಚ್ಚು ಮಂದಿ ಬರ್ತಾ ಇಲ್ಲ. ಮತ್ತೆ ರಾಷ್ಟ್ರೀಕರಣ ಆದಮೇಲೆ ರಿಕ್ರೂಟ್ಮೆಂಟ್ ಕೂಡ ಅವೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಆಯಿತು. ಹಾಗೆ ಕಾಂಪಿಟೇಟಿವ್ ಟೆಸ್ಟ್ ಆಗೋ ಆ ಮೂಲಕ ಬರ್ತಾ ಇರ್ತಾರೆ. ನಮ್ಮವರಿಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದ ಹಾಗಿಲ್ಲ, ಹೊಸ ಪೀಳಿಗೆರು ಬ್ಯಾಂಕ್ ಜಾಬ್ ಬೇಡ ಅಂತ. ಹಾಗೆ ನೀವು ಏನು ಗಮನಿಸಬಹುದು ಅಂತಂದ್ರೆ, ಈಗ ಇಲ್ಲಿನ ದಕ್ಷಿಣ ಕನ್ನಡ ಮೂಲ ಬ್ಯಾಂಕ್ಗಳಲ್ಲೇ ನೀವು ಹೋದ್ರೆ ಅಲ್ಲಿ ಹಿಂದಿ ಮಾತಾಡೋರು ಇರ್ತಾರೆ. ಹಿಂದಿಯವ್ರ ಆಕ್ಷೇಪ ಅಲ್ಲ. ವಿಜಯ ಬ್ಯಾಂಕ್ ಅನ್ನ, ಆ ಬ್ಯಾಂಕ್ನ ಹೆಸರು ಉಳಿಬಹುದಾ? ಬಹುಶಃ ಜನರೆಲ್ಲ ಮನಸ್ಸು ಮಾಡಿದ್ರೆ, ಜನಪ್ರತಿನಿಧಿಗಳು ಮತ್ತು ಎಲ್ಲರೂ ಮನಸ್ಸು ಮಾಡಿದ್ರೆ, ಸರ್ಕಾರದ ಮೇಲೆ ಒತ್ತಡ ಹೇರಿ ಇದೊಂದು ಒಳ್ಳೆ ನಿರ್ಧಾರ ಅಲ್ಲ ಅಂತ ನಾವು ಅವರಿಗೆ ಮನದಟ್ಟು ಮಾಡಿದ್ರೆ, ಈ ಎಲ್ಲ ಬ್ಯಾಂಕುಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬಹುದು. ಅದು ಉಳಿಸ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತದೆ. ಧನ್ಯವಾದಗಳು ಸರ್. ಟಿ.ಆರ್. ಭಟ್ರಿಗೂ ರಾಜರಾಮ್ ಶೆಟ್ಟರಿಗೂ ಕೂಡ. ಎಸ್, ಈಗಾಗಲೇ ಹೇಳಿದ ಹಾಗೆ ಬಹುಶಃ ಜನ ಮನಸ್ಸು ಮಾಡಿದರೆ ಸಾಧ್ಯ ಆಗ್ತದೆ. ಒಂದು ಮಾತನ್ನು ನಾನು ಹೇಳಬಹುದು, ಹೇಳಬಾರ್ದು ಗೊತ್ತಿಲ್ಲ ನನಗೆ. ಬಹುಶಃ ಒಂದು ಕಮ್ಯುನಿಟಿ ಆಧಾರದಲ್ಲಿ ನೋಡುವಾಗ, ಅಥವಾ ಹಾಜಿ ಅಬ್ದುಲ್ಲಾ ಅವರು ಕಾರ್ಪೊರೇಷನ್ ಬ್ಯಾಂಕನ್ನು ಮಾಡಿದರು, ಹಾಗಂತ ಅದು ಮುಸ್ಲಿಮರ ಬ್ಯಾಂಕ್ ಆಗಿ ಅಂತ ಉಳಿಲಿಲ್ಲ. ಅಲ್ಲಿ ಎಲ್ಲರೂ ಇದ್ದರು. ಕರ್ನಾಟಕ ಬ್ಯಾಂಕ್ ಬ್ರಾಹ್ಮಣ ಸಮುದಾಯದ ಬ್ಯಾಂಕ್ ಅಂತ ನಾವು ಹೇಳ್ಕೊಳ್ತೇವೆ. ಹಾಗಂತ ಅದೇ ರೀತಿಯಲ್ಲಿ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಆಗಲಿ, ಅಥವಾ ಕೆನರಾ ಬ್ಯಾಂಕ್ ಆಗಲಿ, GSP ಕಮ್ಯುನಿಟಿ ಸ್ಥಾಪನೆ ಮಾಡಿದಂಥ ಬ್ಯಾಂಕ್, ಹಾಗಂತ ಆ ಕಮ್ಯುನಿಟಿ ಒಳಗೆ ಅದನ್ನು ಉಳಿದಿಲ್ಲ. ವಿಜಯ ಬ್ಯಾಂಕ್ ಬಂಟ ಸಮುದಾಯದ ಬ್ಯಾಂಕ್ ಅನ್ನುವಂಥದ್ದು. ಈ ಹಿಂದೆ ರಸ್ತೆಯೊಂದಕ್ಕೆ ಸುಂದರಾಮ್ ಶೆಟ್ಟರ ಹೆಸರನ್ನು ಇಟ್ಟು ಅದು ಮತ್ತೆ ಇಡಬಾರ್ದು ಅನ್ನುವಂಥ ಒಂದಷ್ಟು ಚರ್ಚೆಗಳು ಆದಾಗ ಅದರ ವಿರುದ್ಧ ಸುಂದರಾಮ್ ಶೆಟ್ಟರ ಹೆಸರನ್ನು ಇಡಬೇಕು ಅನ್ನುವಂಥ ಚಳವಳಿ ಅದು ನಡೆದಿತ್ತು. ಬಂಟ ಸಮುದಾಯ ಅದಕ್ಕೆ ಎದ್ದು ಬಂದಿತ್ತು. ಅಂಥ ಒಂದು ಸಮುದಾಯದ ಹಿರಿಯ ಚೇತನ ಸುಂದರಾಮ್ ಶೆಟ್ಟರು ಸ್ಥಾಪನೆ ಮಾಡಿದಂಥ ಬ್ಯಾಂಕ್ ಇನ್ನಿಲ್ಲವಾಗ್ತಾ ಇದೆ. ಏನು ಮಾಡ್ತೀರಾ? ನಿಮ್ಮ ಮುಂದೆ ಇದೆ ಪ್ರಶ್ನೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದಿದೆ. ನೋಡ್ತಾ ಇರಿ 4 ನ್ಯೂಸ್. ನಮಸ್ಕಾರ.